ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ್ ನಿತಾಯಿ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು ಈ ಬ್ರಹ್ಮ ಸಂಹಿತೆಯ ಮೊದಲನೇ ಶ್ಲೋಕದ ಕುರಿತಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ. ಈಶ್ವರ ಅಂದ್ರೆ ಏನು? ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಬ್ರಹ್ಮ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು ಕೃಷ್ಣನಿಗಾಗಿ, ಅದು ಪ್ರಥಮ ಪುರುಷದಲ್ಲಿದೆ, ಥರ್ಡ್ ಪರ್ಸನ್ ಅಲ್ಲಿ. ಸೊ ಅನಾದಿರ್ ಆದಿರ್ ಅಂತ ಯಾಕೆ ಹೇಳ್ತಾರೆ? ಎಲ್ಲದಕ್ಕೂ ಆರಂಭ ಅವನೇ, ಮತ್ತೆ ಅವನಿಗೆ ಯಾವುದು ಆದಿ ಇಲ್ಲ, ಅವನೇ ಮೂಲ ಅಂತ. ಮತ್ತೆ ಅವನು ಗೋವಿಂದ. ಗೋವಿಂದ ಅಂತಂದ್ರೆ ಗೋ ಅಂದ್ರೆ ಎರಡು ರೀತಿಯಾಗಿ ನಾವು ಹೇಳ್ತೇವೆ. ಒಂದು ಗೋ ಅಂತಂದ್ರೆ ಹಸು, ಇನ್ನೊಂದು ಇಂದ್ರಿಯಗಳು. ಗೋವುಗಳ ಮತ್ತೆ ಇಂದ್ರಿಯಗಳ ಒಡೆಯ ಅವನೇ ಅಂತ ಹೇಳಿ ನಮ್ಗೆ ಈ ಗೋವಿಂದ ಅನ್ನುವಂಥ ಪದದ ಅರ್ಥ ಗೊತ್ತಾಯಿತು. ಇದು ನಮ್ಗೆ ಈ ಗೋವಿಂದ
ಅನ್ನುವಂತಹ ಹೆಸರನ್ನ ಇಂದ್ರ ಇದನ್ನ ಈ ಒಂದು ಗೋವರ್ಧನ ಲೀಲೆ ಅಂತ ಹೇಳ್ತೇವೆ. ಎಲ್ಲ ಲೀಲೆಗಳಲ್ಲಿ ಅತಿ ಶ್ರೇಷ್ಠವಾದಂತಹ ಲೀಲೆ ಅದು ಗೋವರ್ಧನ ಲೀಲೆ. ಹಾಗಾಗಿ ಅಲ್ಲಿ ತನ್ನ ಒಂದು ತಪ್ಪಿನ ಅರಿವಾಗಿ ಇಂದ್ರ ತನ್ನ ಒಂದು ಪ್ರಾರ್ಥನೆಗಳಲ್ಲಿ ಮೊದಲನೇ ಪದವನ್ನೇ ಅವನು ಗೋವಿಂದ ಅಂತ ಬಳಸಿದ. ಸುರಭಿ ಹಸುಗಳಿಂದ ಅವನು ಆ ಹಾಲಿನ ಸುರಿಮಳೆಯನ್ನ ಮಾಡಿದ ಅನ್ನೋದು ಗೊತ್ತಾಗುತ್ತೆ. ಅದು ಕೃಷ್ಣನ ಒಂದು ಸಂತೃಪ್ತಿಗೋಸ್ಕರ ಅವನು ಮಾಡಿರುವಂತ ಪ್ರಾರ್ಥನೆ. ಹೀಗೆ ಸಚ್ಚಿತ್ ಆನಂದ ವಿಗ್ರಹ ಅನ್ನೋದು ನಮ್ಗೆ ಗೊತ್ತಾಯ್ತು. ಸತ್ ಅಂದ್ರೆ ಶಾಶ್ವತವಾದದ್ದು, ಚಿತ್ ಅಂದ್ರೆ ಜ್ಞಾನಮಯವಾದದ್ದು, ಆನಂದ ಅಂತಂದ್ರೆ ಆನಂದಮಯವಾದದ್ದು. ಇದು ಸಚ್ಚಿತ್ ಆನಂದ. ಇದು ಭಗವಂತನ ಅಂತರಂಗ ಶಕ್ತಿಯನ್ನ ಸೂಚಿಸುತ್ತೆ. ಸಚ್ಚಿತ್ತಾನಂದ ಭಗವಂತನ ಅಂತರಂಗ ಶಕ್ತಿಯನ್ನ ಸೂಚಿಸಿದಾಗ ಇದೆ ಇದು ನಮ್ಗೆ ಭಗವಂತನ ಅಂತರಂಗ ಶಕ್ತಿಯಾದಂತಹ ಈ ಏನ್ ಹೇಳ್ತೇವೆ ನಾವು ಸಂವಿತ್, ಸಂಧಿನಿ ಮತ್ತೆ ಹ್ಲಾದಿನಿ ಶಕ್ತಿ ಅಂತೂ ಕೂಡ ನಾವು ಅದಕ್ಕೆ ಕರಿತೇವೆ ಅಂತರಂಗ ಶಕ್ತಿಗೆ. ಅಂದ್ರೆ ಇಲ್ಲಿ ಸತ್ ಅನ್ನೋದಕ್ಕೆ ಶಾಶ್ವತಮಯವಾದಂತಹದ್ದು ಅಂದಾಗ ಇಲ್ಲಿ ಪರಮಾತ್ಮನ ಲಕ್ಷಣಗಳನ್ನ ಇಲ್ಲಿ ಸೂಚಿಸುತ್ತೆ. ಭಗವಂತನಿಗೆ ಇದನ್ನ ಹೋಲಿಸಿದಾಗ ಸಂಧಿನಿ ಅಂದ್ರೆ ಶಾಶ್ವತವಾದದ್ದು. ಆಮೇಲೆ ಚಿತ್ ಅಂತಂದ್ರೆ ಸಂವಿತ್, ಇದು ಜ್ಞಾನಮಯವಾದದ್ದು. ಹ್ಲಾದಿನಿ ಅಂದ್ರೆ ಆನಂದಮಯವಾದದ್ದು. ಹೀಗೆ ಸಚ್ಚಿತ್ ಆನಂದ ವಿಗ್ರಹ ಅನ್ನೋದನ್ನ ನಾವು ನಿನ್ನೆ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ಮುಂದುವರಿಸ್ತಾ ಎರಡನೇ ಶ್ಲೋಕದಿಂದ ನಾವು ಪ್ರಾರಂಭವನ್ನ ಮಾಡೋಣ. ಸೊ ಸಮಯದ ಅಭಾವದ ಕಾರಣ ನಾನೇ ಇದನ್ನ ಓದ್ತೀನಿ. ರಿಪೀಟ್ ಮಾಡಬಹುದು ಯಾರು, ನಾನು ಎಲ್ಲರಿಗೂ ಕೂಡ ಅನ್ಮ್ಯೂಟ್ ಮಾಡಲ್ಲ. ಓಕೆ, ಸೊ ಒನ್ಸ್ ರಿಪೀಟ್ ಮಾಡಿ. ಸಹಸ್ರಪತ್ರ ಕಮಲಂ ಕಮಲಂ ಗೋಕುಲಾಖ್ಯಂ ಮಹತ್ಪದಂ ತತ್ಕರ್ಣಿಕಾರಂ ತದ್ಧಾಮ ತದ್ ಅನಂತಾಂಶ ಸಂಭವಂ ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು ಕೂಡ. ಇಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿಲ್ಲ, ಇಂಗ್ಲಿಷ್ ನಲ್ಲೇ ಇದೆ, ಅದಕ್ಕೋಸ್ಕರ ನಾನು ಎಲ್ಲರಿಗೂ ಓದಿಸ್ಲಿಲ್ಲ. ಸಹಸ್ರ ಪತ್ರ ಕಮಲಂ ಗೋಕುಲಾಖ್ಯಂ ಮಹತ್ಪದಂ ತತ್ಕರ್ಣಿಕಾರಂ ತದ್ಧಾಮ ತದ್ ಅನಂತಾಂಶ ಸಂಭವಂ. ಈ ಒಂದು ಶ್ಲೋಕಿನ ಉದ್ದೇಶ ಏನು ನಮ್ಗೆ ಇಲ್ಲಿ ಬ್ರಹ್ಮ ತಿಳಿಸ್ತಾ ಇರೋದು ಅಂತಂದ್ರೆ, ಇಲ್ಲಿ ಭಗವಂತನ ಒಂದು ಧಾಮ ಹೇಗೆ ಇದೆ ಅದನ್ನ ಬ್ರಹ್ಮ ನಮ್ಗೆ ವರ್ಣಿಸ್ತಾ ಇದ್ದಾರೆ. ಭಗವಂತನ ಧಾಮ ಯಾವುದು ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿದೆ, ಗೋಲೋಕಧಾಮ. ಗೋಲೋಕಧಾಮ ಹೇಗೆ ಕಾಣಿಸುತ್ತೆ, ಯಾವ ತರನಾಗಿದೆ ಅನ್ನೋದನ್ನ ಇಲ್ಲಿ ವರ್ಣಿಸಲಾಗ್ತಾ ಇದೆ. ಸಹಸ್ರ ಪತ್ರ ಕಮಲಂ, ಸಹಸ್ರ ಪತ್ರ, ಸಹಸ್ರ ಅಂತಂದ್ರೆ ಇಲ್ಲಿ ನಾವು ಕನ್ನಡದಲ್ಲಿ ಹೇಳ್ತೇವೆ ಸಾವಿರಾರು ಅಂತ ಹೇಳ್ತೇವೆ. ಸಹಸ್ರ ಪತ್ರ, ಸಹಸ್ರ ಅಂತಂದ್ರೆ ಒಂದೇ 1000 ದಳಗಳು ಅಂತ ಹೇಳಲ್ಲ ನಾವು. ಏನ್ ಹೇಳ್ತೇವೆ, ಸಹಸ್ರ ಪತ್ರ ಕಮಲಂ, ಸಾವಿರಾರು ದಳಗಳನ್ನ ಹೊಂದಿರುವಂತಹ ಕಮಲ. ಕಮಲ ಅನ್ನುವಂತಹ ಒಂದು ಪುಷ್ಪ ಬಹಳಷ್ಟು ಶ್ರೇಷ್ಠತೆಯನ್ನ ಪಡೆದಿದೆ. ಎಲ್ಲ ಪೂಜೆಗಳಿಗೆ ಬಳಸ್ತೇವೆ. ಅದರಲ್ಲಿರುವಂತಹ ದಳಗಳನ್ನಾಗಿರ್ಬೋದು, ಅದು ಪೂಜಾರ್ಹವಾಗಿರುವಂತದ್ದು, ಭಗವಂತನಿಗೆ ಪ್ರಿಯಾರ್ಹವಾಗಿರುವಂತದ್ದು. ಹೀಗೆ ಬ್ರಹ್ಮ ಈ ಒಂದು ಈ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಆ ಬ್ರಹ್ಮ ಕಮಲದಲ್ಲಿ ಅವನು ಹುಟ್ಟಿರೋದ್ರಿಂದ ಅವನು ಆ ಒಂದು ಗೋಲೋಕ ಧಾಮ ಯಾವ ತರನಾಗಿದೆ ಅನ್ನೋದನ್ನ ಈ ಸಹಸ್ರಾರು ದಳಗಳಿಂದ ಕೂಡಿರುವಂತಹ ಕಮಲಕ್ಕೆ ಅವನು ಅದನ್ನ ಹೋಲಿಸಿ ಹೇಳ್ತಾ ಇದ್ದಾನೆ. ಸೊ ಅಂತ ಒಂದು ಧಾಮವನ್ನ ಗೋಕುಲಾಖ್ಯಂ ಮಹತ್ಪದಂ ಅಂತ ಹೇಳ್ತಾರೆ. ಗೋಕುಲಾಖ್ಯಂ ಮಹತ್ಪದಂ, ಅತ್ಯುನ್ನತವಾದಂತಹ ಸ್ಥಾನ. ಮಹತ್ಪದಂ ಅಂದ್ರೆ ಅತ್ಯುನ್ನತವಾದಂತಹ ಸ್ಥಾನವಾಗಿದೆ ಆ ಒಂದು ಧಾಮ. ಅದಕ್ಕೆ ಗೋಲೋಕ್ಯಂ ಎಂದು ಕರೆಯುತ್ತಾರೆ, ಅಂದ್ರೆ ಗೋಕುಲ ಅಂತ ಕರೀತಾರೆ ಅಥವಾ ಗೋಲೋಕ ಅಂತ ಕರೀತಾರೆ ಅಂತ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ.
ತತ್ಕಾರ್ಣಿಕರಂ ತದ್ಧಾಮ. ತತ್ಕಾರ್ಣಿಕರಂ ತತ್ಕಾರ್ಣಿಕರಂ ಅಂತಂದ್ರೆ ತತ್ ಅಂದ್ರೇನು ಅದರ ಅಂತ ಹೇಳ್ತಾನೆ ಇಲ್ಲಿ ಬ್ರಹ್ಮ. ಅದರ ಅಂತಂದ್ರೆ ಈ ಕಮಲದ, ಇಲ್ಲಿ ಏನ್ ಕಮಲ ಇದೆಯಲ್ಲ ಅದರ, ತತ್ ಅಂದ್ರೆ ಕಮಲ. ಕಮಲ ಕಾರ್ಣಿಕಂ. ಕಾರ್ಣಿಕಂ ಅಂದ್ರೆ ಈ ಕಮಲದ ಒಳಗಡೆ ಒಂದು ಕೋರಲ್ ರೌಂಡ್ ಇರುತ್ತೆ ಗೊತ್ತಾ, ಕಮಲದ ಒಳಗಡೆ ಗೋಲಾಕಾರವಾಗಿ ಇರುತ್ತೆ, ಅದ್ರ ಮೇಲ್ಗಡೆ ಚಿಕ್ಕ ಚಿಕ್ಕ ಎಳೆಗಳು ಬಂದಿರುತ್ತೆ. ಸೊ ಅದು ಗೋಲಾಕಾರ ಏನಿದೆಯಲ್ಲ ಆ ಕಮಲದ ಒಳಗಡೆ, ಅದಕ್ಕೆ ಕಾರ್ಣಿಕಾರಂ ಅಂತ ಹೇಳ್ತಾರೆ. ಆ ಕಾರ್ಣಿಕಾರ ಹೇಗಿರುತ್ತೆ ಅಂದ್ರೆ ಅದಕ್ಕೆ ಸುರುಳಿ ಆಕಾರದಲ್ಲಿ ಇರುತ್ತೆ. ಅದು ಸುರುಳಿ ಅಂದ್ರೆ ಗೋಲಾಕಾರದಲ್ಲಿ ಇರುತ್ತೆ, ಸುರುಳಿ ಸುರುಳಿಯಾಗಿ ಇರುತ್ತೆ ಆ ಕಮಲದ ಒಳಗಡೆ. ಅದು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಆ ಸುರುಳಿ ಆಕಾರದಲ್ಲಿ ಇದೆ. ತತ್ಕಾರ್ಣಿಕಾರಂ ತದ್ಧಾಮ ಅಂದ್ರೆ ಆ ಕಮಲದ ಸಾವಿರಾರು ದಳಗಳಿರುವಂತಹ ಕಮಲದ ಒಳಗಡೆ ಸುರುಳಿ ಆಕಾರದಲ್ಲಿರುವಂತಹ ಒಂದು ಜಾಗ ಇದೆ. ಆ ಭಾಗದ ಒಳಗಡೆ ಇರುವಂತಹ ಧಾಮನೇ ಕೃಷ್ಣನ ಧಾಮ ಅಂತ ಹೇಳ್ತಾ ಇದ್ದಾರೆ. ತದ್ಧಾಮ. ತದ್ ಅಂತಂದ್ರೆ ಅವನ ಒಂದು ಧಾಮ. ಯಾರ ಧಾಮ? ಕೃಷ್ಣನ ಧಾಮ. ಮತ್ತೆ ತದ್ ಅನಂತ ಅನಂತಾಂಶ ಸಂಭವಂ. ತದ್ ಅನಂತಾಂಶ ಸಂಭವಂ. ಅನಂತ ಅಂತಂದ್ರೆ ಅನಂತ ಅಂಶ. ಅನಂತ ಅಂಶ ಅಂತಂದ್ರೆ ಭಗವಂತನ ಹಲವಾರು ಅವತಾರಗಳನ್ನ ನಾವು ನೋಡ್ತೇವೆ. ಪ್ರಾಥಮಿಕವಾದಂತಹ ಒಂದು ಅವತಾರಗಳು. ಪ್ರಥಮ ಸೃಷ್ಟಿ, ದ್ವಿತೀಯಕ ಸೃಷ್ಟಿ. ಪ್ರಥಮ ಸೃಷ್ಟಿ ಆಗುವಂತದ್ದು ಕೃಷ್ಣನಿಂದ, ದ್ವಿತೀಯಕ ಸೃಷ್ಟಿ ಅವನು ಮಾಡುವಂತದ್ದು ಬ್ರಹ್ಮನವರೆಗೂ ಪ್ರಥಮ ಸೃಷ್ಟಿ. ಬ್ರಹ್ಮ ಮುಂದೆ ಏನ ಎಲ್ಲ ಸೃಷ್ಟಿ ಆಗುತ್ತೋ ಅದೆಲ್ಲ ದ್ವಿತೀಯಕ ಸೃಷ್ಟಿ ಅಂತ ನಾವು ಹೇಳ್ತೇವೆ. ಹೀಗೆ ಅಂಶ ಒಂದು ಭಾಗದಿಂದ ಇದು ಅನಂತಾಂಶ ಸಂಭವಂ. ಈ ಒಂದು ಸೃಷ್ಟಿ ಯಾರಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ? ಅನಂತಾಂಶ. ಅನಂತಾಂಶ ಅಂದ್ರೆ ಅನಂತ ಅಂದ್ರೆ ಶೇಷನಾಗ. ಹರೇ ಕೃಷ್ಣ. ಒಂದೇ ನಿಮಿಷ. ಹರೇ ಕೃಷ್ಣ, ಕ್ಷಮಿಸಿ. ಎಲ್ಲಿಗಿದ್ವಿ? ತದ್ ಅನಂತಾಂಶ ಸಂಭವಂ. ತದ್ ಅನಂತಾಂಶ ಸಂಭವಂ. ತದ್ ಅಂದ್ರೆ ಅದು. ಅದು ಅಂದ್ರೆ ಏನು, ಅದು ಹೇಗಾಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದು? ಆ ಧಾಮ. ಆ ಧಾಮ ಅನಂತಾಂಶದಿಂದ. ಅನಂತಾಂಶ ಅಂತಂದ್ರೆ ಇಲ್ಲಿ ಬಲರಾಮನಾಗಿ ನಾವು ಹೇಳ್ತೇವೆ. ಆದಿಶೇಷ ಅಂತ ಕೂಡ ಹೇಳ್ತೇವೆ. ಬಲರಾಮನ ಅಂಶವಾಗಿದೆ. ಯಾವುದು ಬಲರಾಮನ ಅಂಶವಾಗಿದೆ? ಇಲ್ಲಿ ನಾವು ಸೃಷ್ಟಿಯನ್ನ, ಒಂದು ವಿಭೂತಿಯನ್ನ ನಾವು ನೋಡಿದಾಗ, ಸೃಷ್ಟಿಯ ಮೂಲವನ್ನ ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ಇಲ್ಲಿ ನಮ್ಗೆ ಎರಡು ತರನಾದಂತಹ ವಿಭೂತಿಗಳು ಕಾಣುತ್ತೆ, ಅಂದ್ರೆ ಜಗತ್ತುಗಳು ಕಾಣುತ್ತೆ. ಆ ಎರಡು ಜಗತ್ತಿನಲ್ಲಿ ಮೊದಲನೇದು ಆಧ್ಯಾತ್ಮಿಕ ಜಗತ್ತು. ಇದಕ್ಕೆ ನಾವು ತ್ರಿಪಾದ ವಿಭೂತಿ ಅಂತ ಕರೀತೇವೆ. ಮತ್ತೆ ಎರಡನೆಯದು ಭೌತಿಕ ಜಗತ್ತು. ಇದಕ್ಕೆ ನಾವು ಏಕಪಾದ ವಿಭೂತಿ ಅಂತ ಕರೀತೇವೆ. ಇದು ಜಗತ್ತನ್ನ ಏಕಾಂಶೇನ ಸ್ಥಿತೋ ಜಗತ್ ಅಂತ ಹೇಳ್ತಾರೆ. ಭೌತಿಕ ಜಗತ್ತು ಭಗವಂತ ಹೇಳ್ತಾನೆ ಏಕಾಂಶದಿಂದ, 4ನೇ ಒಂದು ಭಾಗ ಇದರಿಂದ ಸ್ಥಿತವಾಗಿದೆ ಈ ಭೌತಿಕ ಜಗತ್ತು ಅಂತ ಈಗಾಗಲೇ ಭಗವದ್ಗೀತೆಯಲ್ಲಿ ನಾವು ಕೇಳಿದ್ದೇವೆ. ಹಾಗಾದ್ರೆ 4ನೇ ಒಂದು ಭಾಗದಲ್ಲಿ ಈ ಭೌತಿಕ ಜಗತ್ತಿದ್ರೆ ಉಳಿದ 3 ಭಾಗ ಎಲ್ಲಿದೆ? ಆ ಉಳಿದ ಮೂರು ಭಾಗನೇ ಆಧ್ಯಾತ್ಮಿಕ ಜಗತ್ತು. ಹೀಗೆ ಇವೆರಡು ಬಲರಾಮನಿಂದ ಇದು ಅನಂತಾಂಶ. ಇವು 4ರ 3 ಭಾಗ ಆಧ್ಯಾತ್ಮಿಕ ಜಗತ್ತು, 4ರ 1 ಭಾಗ ಈ ಭೌತಿಕ ಜಗತ್ತು. ಇವೆರಡೂ ಕೂಡ ಪೂರ್ಣ ರೀತಿಯಾಗಿ ಪೂರ್ಣ ಭಾಗ ಬಲರಾಮನಿಂದ ಬರುತ್ತೆ ಅನ್ನೋದನ್ನ ಇಲ್ಲಿ ಅನಂತಾಂಶ ಸಂಭವಂ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಆ ಬಲರಾಮನಿಂದ ಬರುವಂತದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಈ ಬಲರಾಮನು ಕೂಡ
ಬಲರಾಮನ ಶಕ್ತಿ ಎರಡು ರೀತಿಯಾಗಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ಕೂಡ ಅವನ ಶಕ್ತಿ ಇದೆ, ಭೌತಿಕ ಜಗತ್ತಿನಲ್ಲಿಯೂ ಕೂಡ ಅವನ ಶಕ್ತಿ ಇದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತಹ ಶಕ್ತಿಯನ್ನ ನಾವು ಅನಂತ್ಯವಾದದ್ದು ಅಂತ ಹೇಳ್ತೇವೆ, ಚಿದಾನಂತ್ಯ ಶಕ್ತಿ ಅಂತ ಹೇಳ್ತೇವೆ. ಮತ್ತೆ ಭೌತಿಕ ಜಗತ್ತಿನಲ್ಲಿರುವಂತದನ್ನ ಜಡಾನಂತ್ಯ ಶಕ್ತಿ ಅಂತ ಹೇಳ್ತೇವೆ. ಅಂದ್ರೆ ಚಿದಾನಂತ್ಯ ಶಕ್ತಿ ಅಂದ್ರೆ ಜ್ಞಾನದಿಂದ ಕೂಡಿರುವಂತಹ ಶಕ್ತಿಗೆ ನಾವು ಚಿದಾನಂತ್ಯ ಶಕ್ತಿ ಅಂತೀವಿ. ಅಂದ್ರೆ ಜ್ಞಾನ ಅಂದ್ರೆ ಪ್ರಜ್ಞೆ, ತುಂಬಾ ಜೀವದಿಂದ ಕೂಡಿರುವಂತಹ ಶಕ್ತಿ ಅದು. ಜಡಾನಂತ್ಯ ಶಕ್ತಿ ಅಂತಂದ್ರೆ ಇಲ್ಲಿ ಅಜ್ಞಾನದಿಂದ ಕೂಡಿರುವಂತದ್ದು, ಅಪ್ರಜ್ಞೆ, ಜಡ ಪ್ರಕೃತಿಯಿಂದ ಕೂಡಿರುವಂತಹ ಶಕ್ತಿ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಇಲ್ಲಿ ಬ್ರಹ್ಮ ಈ ಶ್ಲೋಕದ ಕೊನೆಯದಲ್ಲಿ ತದ್ ಅನಂತಾಂಶ ಸಂಭವಂ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಾರಾಂಶ ಇದನ್ನ ನೋಡಿದಾಗ, ಸಹಸ್ರ ಪತ್ರ ಕಮಲಂ, ಸಾವಿರಾರು ದಳಗಳಿರುವಂತಹ ಕಮಲದಲ್ಲಿ ಕಮಲ ಇದೆ. ಆ ಕಮಲಕ್ಕೆ ಗೋಕುಲ ಅಥವಾ ಗೋಲೋಕ ಅನ್ನುವಂತಹ ಪದದಿಂದ ಅದನ್ನ ಕರೀತಾರೆ. ಅದು ಗೋಕುಲದ ಒಂದು ಸನ್ನಿಧಾನವಾಗಿದೆ. ಮತ್ತೆ ತತ್ಕರ್ಣಿಕಾರಂ ತತ್ತಾಮ ಅಂತ ಹೇಳ್ತಾರೆ. ಆ ಒಂದು ಸಹಸ್ರದಳಗಳ ಕಮಲದ ಒಳಗಡೆ ಒಂದು ಸುರುಳಿ ಆಕಾರದ ಒಂದು ಧಾಮ ಇದೆ, ಜಾಗ ಇದೆ. ಆ ಜಾಗನೇ ಕೃಷ್ಣನ ಧಾಮ ಅಥವಾ ಕೃಷ್ಣನ ವಾಸಸ್ಥಾನ ಅಂತ ಹೇಳ್ತಾರೆ. ಅದೇ ಗೋಕುಲ. ಇದು ಯಾರಿಂದ ಇದಾಗಿರುವಂತದ್ದು? ಅನಂತ ಅಂಶದ ಅಂತಂದ್ರೆ ಬಲರಾಮನಿಂದ ಇದು ಸಂಭವಿಸಿರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಅನುವಾದದಲ್ಲಿ ಕೃಷ್ಣನ ಅತೀಂದ್ರಿಯ ಕಾಲಕ್ಷೇಪಗಳ ಆಧ್ಯಾತ್ಮಿಕ ಸ್ಥಳವನ್ನು 2ನೇ ಶ್ಲೋಕದಲ್ಲಿ ಚಿತ್ರಿಸಲಾಗಿದೆ. ಗೋಕುಲ ಎಂದು ಕರೆಯಲ್ಪಡುವ ಕೃಷ್ಣನ ಅತ್ಯುತ್ಕೃಷ್ಟ ನಿಲ್ದಾಣವು ಸಾವಿರಾರು ದಳಗಳನ್ನು ಹೊಂದಿದೆ ಮತ್ತು ಅವನ ಅನಂತ ಅಂಶದ ಒಂದು ಭಾಗದಿಂದ ಮೊಳಕೆ ಒಡೆದ ಕಮಲದಂತಹ ಕೊರೋಲಾ, ಅಂದ್ರೆ ಅದೇ ನಡುವಿನ ಭಾಗ, ಸುರುಳಿ ಅಂತ ಹೇಳ್ತೇವಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ಕೊರೋಲಾ ಅಂತ ಹೇಳ್ತಾರೆ. ಕೊರೋಲಾ ಹೊಂದಿದೆ, ಸುರುಳಿಯನ್ನ ಹೊಂದಿದೆ. ಎಲೆಗಳ ಸುರುಳಿಯು ಕೃಷ್ಣನ ನಿಜವಾದ ವಾಸಸ್ಥಾನವಾಗಿದೆ. ಮಧ್ಯದಲ್ಲಿರುವಂತಹ ಭಾಗವೇ ಕೃಷ್ಣನ ವಾಸಸ್ಥಾನ ಅನ್ನೋದು ಇಲ್ಲಿ ತಿಳಿಸ್ತಾರೆ. ಎಲ್ಲರಿಗೂ ಅನ್ಮ್ಯೂಟ್ ಮಾಡ್ತೇನೆ. ನನ್ನ ಜೊತೆಗೆ ರಿಪೀಟ್ ಮಾಡಿ. ಯಾರಿಗೆ ಕೇಳಿಸುತ್ತೋ ಅವ್ರು ರಿಪೀಟ್ ಮಾಡಿ, ಕೇಳಿಸ್ತಾ ಇರೋರು ರಿಪೀಟ್ ಮಾಡ್ಬೇಡಿ. ಯಾಕಂದ್ರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಇದೆ, ನನ್ನ ಹತ್ರ ಕನ್ನಡ ಇದ್ರ ಟ್ರಾನ್ಸ್ಲೇಷನ್ ಅದು ಇಲ್ಲ. ಕನ್ನಡದಲ್ಲಿ ಇದೆ, ಶೇರ್ ಮಾಡಬಹುದು. ಒಂದು ನಿಮಿಷ. ಇದು ಇಲ್ಲ, ಅದು ಕೇವಲ 29 ಶ್ಲೋಕ ಅಷ್ಟೇ ಇದೆ, ಇದಿಲ್ಲ. ಯಾರಿಗೆ ಕೇಳಿಸುತ್ತೋ ಅವರಷ್ಟೇ ರಿಪೀಟ್ ಮಾಡಿ. ಬ್ರಹ್ಮ ಸಂಹಿತೆಯ 5ನೇ ಅಧ್ಯಾಯದ 3ನೇ ಶ್ಲೋಕ. ವಾಯ್ಸ್ ಆಡಿಬಲ್ ಇದೆಯಾ? ಕರ್ಣಿಕಾರಂ ಮಹತ್ಯಂತ್ರಂ ಷಟ್ಕೋಣಂ ವಜ್ರಕೀಲಕಂ ಷಡಂಗ ಷಟ್ಪದಿಸ್ಥಾನಂ ಪ್ರಕೃತ್ಯಾ ಪುರುಷೇಣ ಚ ಪ್ರೇಮಾನಂದ ಮಹಾನಂದ ರಸೇನಾವಸ್ಥಿತಂ ಯತ್ ಜ್ಯೋತಿರೂಪೇಣ ಮನ್ಯಾ ಕಾಮವೀರ್ಯೇಣ ಸಂಗತಂ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು, ನೀವೇ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ಕೂಡ ಒಳಗಡೆ ಈಗಾಗಲೇ ಹೇಳಿದ್ರು ಏನಂತ. ಈಗಾಗಲೇ ಈ 2ನೇ ಶ್ಲೋಕದಲ್ಲಿ ನೋಡಿದಾಗ ಸಹಸ್ರ ಪತ್ರ ಕಮಲಂ, ಅಲ್ಲಿ ಅಷ್ಟೇ ಹೇಳಿದ್ದಾರೆ. ಸಾವಿರಾರು ದಳಗಳುಳ್ಳಂತಹ ಕಮಲ ಇದೆ, ಅದರಲ್ಲಿ ಮಧ್ಯೆ ಕೊರೋಲಾ ಇದೆ, ಅಂದ್ರೆ ಸುರುಳಿ ಇದೆ. ಆ ಸುರುಳಿಯ ಮಧ್ಯದ ಭಾಗನೇ ಕೃಷ್ಣನ ಭಾಗ ಅಂತ ಹೇಳಿದ್ದಾರೆ. ಯಾರು? ಬ್ರಹ್ಮ. ಈಗ 3ನೇ ಶ್ಲೋಕದಲ್ಲಿ ಬ್ರಹ್ಮ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕರ್ಣಿಕಾರಂ
ಮಹತ್ ಯಂತ್ರಂ. ಕರ್ಣಿಕಾರಂ ಅಂದ್ರೆ ಅಲ್ಲೇ ಹೇಳಿರೋ ಹಾಗೆ ಕರ್ಣಿಕಾರಂ ಅಂತ ಬಂದಿತ್ತು ಪದ. ಕರ್ಣಿಕಾರಂ ಅಂದ್ರೆ ಒಂದು ಸುರುಳಿ, ಆ ಒಂದು ಮಧ್ಯಭಾಗದಲ್ಲಿರುವಂತಹ ಸುರುಳಿ, ಅದು ಮಹತ್ವಾದಂತಹ ಕ್ಷೇತ್ರ. ಮಹತ್ ಯಂತ್ರಂ, ಶ್ರೇಷ್ಠವಾದಂತಹ ಒಂದು ಯಂತ್ರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬ್ರಹ್ಮ. ಯಂತ್ರ ಅಂದ್ರೆ ನಮ್ಗೆ ಸಾಮಾನ್ಯವಾಗಿ ಗೊತ್ತಾಗಿರೋದು ಅದಕ್ಕೆ ಏನೋ ಒಂದು ವೈಶಿಷ್ಟ್ಯತೆ ಇದೆ, ಅದಕ್ಕೆ ಯಾವುದೇ ಒಂದು ಆಕಾರ ಇರಬಹುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಲಕ್ಷ್ಮಿ ಯಂತ್ರವನ್ನ ನೋಡ್ತೇವೆ, ಬೇರೆ ಬೇರೆ ಯಂತ್ರಗಳನ್ನ ನಾವು ಕಾಣ್ತೇವೆ, ಅದು ಆಕಾರ ಇರುತ್ತೆ, ಟ್ರಯಾಂಗಲ್ ಅಥವಾ ಬೇರೆ ಬೇರೆ ನಾವು ಸರ್ಕಲ್ ಆಗಿರುವಂತದ್ದು ಅಥವಾ ಹೆಕ್ಸಾಗೋನೋ, ಹೀಗೆ ಬೇರೆ ಬೇರೆ ನಾವು ನೋಡ್ತೇವೆ. ಇಲ್ಲಿ ಬ್ರಹ್ಮ ಹೇಳ್ತಾ ಇರುವಂತದ್ದು ಕರ್ಣಿಕಾರಂ ಮಹತ್ ಯಂತ್ರಂ. ಹೀಗೆ ಆ ಸುರುಳಿ ಒಂದು ಆಕಾರ ಇದೆ, ಆ ಸುರುಳಿಗೆ ಆಕಾರ ಯಾವ್ದಿದೆ ಅನ್ನೋದನ್ನ 2ನೇ ಲೈನ್ ಅಲ್ಲಿ ಹೇಳ್ತಾ ಇದ್ದಾನೆ. ಒಟ್ಟಾರೆ ಈ ಶ್ಲೋಕದಲ್ಲಿ, ಈ ಶ್ಲೋಕ ಕಲಿಕೆ ನಮ್ಮ ಉದ್ದೇಶ ಏನು ಅಂತಂದ್ರೆ, ಮೊದಲನೇದು ಇಲ್ಲಿ ಭಗವಂತ ನಮ್ಗೆ ಇದು ಕ್ಷಮಿಸಿ ಬ್ರಹ್ಮ ನಮ್ಗೆ ತಿಳಿಸ್ತಾ ಇರುವಂತದ್ದು ಏನು ಅಂತಂದ್ರೆ, ಆ ಕಮಲದಲ್ಲಿರುವಂತಹ ಸುರುಳಿ ಯಾವ ಆಕಾರದಲ್ಲಿದೆ, ಆ ಆಕಾರದ ಹೋಲಿಕೆ ಹೇಗಿದೆ, ಮತ್ತೆ ಆ ಆಕಾರದ ಒಳಗೆ ಯಾರಿದ್ದಾರೆ, ಯಾವ ತರನಾಗಿ ವಾಸವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಯಾವ ಒಂದು ಏನು ರಸೇನಾವಸ್ಥಿತಂ ಅಂತ ಹೇಳ್ತಾರೆ. ರಸದಿಂದ, ಪ್ರೇಮಾನಂದ ಮಹಾನಂದ ರಸೇನಾವಸ್ಥಿತ ಹಿ ಯತ್ ಅಂತ ಅಂದ್ರೆ ಯಾವ ತರನಾಗಿ ಅಲ್ಲಿ ವಾಸ ಅವರು ಮಾಡ್ತಾ ಇದ್ದಾರೆ. ಮತ್ತೆ ಓಕೆ, ಇದ್ರ ಕುರಿತಾಗಿ ಈ ಮತ್ತೆ ಕೊನೆಯದಾಗಿ ಕಾಮ ಬೀಜೇನ ಸಂಗತಂ ಅಂತ ಹೇಳಿ, ಅಂದ್ರೆ ಅವರು ಯಾವ ರೀತಿಯಾಗಿ ಅಲ್ಲಿ ಮಂತ್ರೋಪಾಸನ ಅಂತ ಹೇಳ್ತೇವೆ, ಆ ಯಾವ ಮಂತ್ರದಿಂದ ಅವರು ಯಾವ ಮಂತ್ರದಿಂದ ನಾವು ಅಲ್ಲಿಗೆ ಹೋಗ್ಬಹುದು ಅಂತ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ. ನಾನು ಒಂದೊಂದಾಗಿ ನಮ್ಗೆ ಬಿಡಿಸಿ ನಾನು ಹೇಳ್ತೇನೆ. ಈಗ ಕರ್ಣಿಕಾರಂ ಮಹತ್ ಯಂತ್ರಂ, ಆ ಸುರುಳಿ ಒಂದು ಯಂತ್ರದ ರೂಪದಲ್ಲಿದೆ. ಆ ಯಂತ್ರದ ರೂಪ ಯಾವುದು ಅಂದ್ರೆ ಷಟ್ಕೋನ. ಷಟ್ಕೋನ ಈಗ ನಾವು ಮ್ಯಾಥ್ಸ್ ಅಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ, ಏನಂತ ಷಟ್ಕೋಣ ಅಂತ ಕರಿತೇವೆ. ಷಟ್ಕೋಣ, ಷಟ್ ಅಂದ್ರೆ 6, ಏನಿದು 6 ಕೋನಗಳು ಅಂತ ಹೇಳ್ತೇವೆ ನಾವು. ಅದಕ್ಕೆ 6 ಕೋನಗಳಿರುವಂತದ್ದು ನಾವು ಉದಾಹರಣೆನ ಕೇಳಿದಾಗ ಮಕ್ಕಳು ನಮ್ಗೆ ಹೇಳ್ತಾರೆ, ಅದನ್ನ ಚಿತ್ರ ಕೂಡ ಬಿಡಿಸ್ತಾರೆ. ಯಾವ್ದಿದೆ 6 ಕೋನಗಳು ಅಥವಾ 6 ಬಿಂದುಗಳು ಇರುವಂತಹ ಒಂದು ಕೋನ ಯಾವುದು ಅಂದ್ರೆ ಅದು ವಜ್ರ. ವಜ್ರ ನಾವು ನೋಡಿದಾಗ ಸಾಮಾನ್ಯವಾಗಿ ಷಟ್ಕೋನ ತರಾನೇ ನಮ್ಗೆ ಕಾಣಿಸುತ್ತೆ. ಮಕ್ಕಳು ಕೊಡೋದು ಅದೇ ಉದಾಹರಣೆ, ವಜ್ರ ಕೀಲಕಂ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ವಜ್ರದಂತೆ ಕೇಂದ್ರಿತವಾಗಿದೆ. ಕೀಲಕಂ ಅಂದ್ರೆ ಇದು ಒಂದು ಷಟ್ಕೋಣ ಆಕಾರದಲ್ಲಿದೆ. ಆ ಷಟ್ಕೋಣ ಆಕಾರ ಹೇಗೆ ಕಾಣ್ತಾ ಇದೆ ಅಂದ್ರೆ ವಜ್ರದ ತರ ಕಾಣ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ನಾನು ನಿಮ್ಗೆ ತೋರಿಸ್ತಿದ್ದೆ ಇದನ್ನ ಚಿತ್ರನ, ನೋಡೋಣ, ನಾನು ಆದ್ರೆ ಅದನ್ನ ಶೋ ಮಾಡ್ತೇನೆ ನಿಮ್ಗೆ. ಒಂದು ನಿಮಿಷ. ಈಗ ಇಲ್ಲಿ ಶೇರ್ ಮಾಡ್ಲಿಕ್ಕೆ ಇಲ್ಲ, ನನ್ನ ಮೊಬೈಲ್ ಅಲ್ಲಿ ಇದೆ ಅದು. ನಾನು ನಿಮ್ಗೆ ನಾಳೆ ತೋರಿಸ್ತೇನೆ ಅದನ್ನ. ಇವತ್ತು ಸ್ವಲ್ಪ ಬೇಗ ಮುಗಿಸ್ಬೇಕಾಗಿದೆ. ಓಕೆ, ನಾನು ಅದರ ಚಿತ್ರನ ತೋರಿಸ್ತೇನೆ ಹೇಗಿದೆ ಅಂತ. ಯಾಕೆ ಷಟ್ಕೋಣ ತರ ಇದೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಹೇಗೆ ಕಾಣಿಸುತ್ತೆ ಕಮಲದ ದಳ. ಕಮಲ ಅರಳಿದಾಗ ನಿಮ್ಗೆ ಹೇಗೆ ಕಾಣಿಸುತ್ತೆ, ಸುತ್ತಲೂ ಕೋನದ ತರ ಕಾಣಿಸುತ್ತೆ. ಕೋನದ ಒಳಗಡೆ ಅದೇನ್ ಭಾಗ ಇದೆಯಲ್ಲ ಅದು ವಜ್ರದ ಕೀಲಕಂ ಅಂತ ಹೇಳ್ತಾರೆ. ಅಂದ್ರೆ ವಜ್ರದಂತೆ ಕೇಂದ್ರಿತವಾಗಿದೆ ಆ ಒಂದು ಭಾಗ ಅಂತ ಹೇಳ್ತಾರೆ. ಆಮೇಲೆ ಷಡಂಗ ಷಟ್ಪದಿ ಸ್ಥಾನಂ ಅಂತ ಹೇಳ್ತಾರೆ. ಷಡ್ ಅಂಗ ಅಂತಂದ್ರೆ ಇಲ್ಲಿ 6 ವಿಭಾಗಗಳಿಂದ ಕೂಡಿರುವಂತಹ ಆ ಒಂದು ಜಾಗ. ಷಡ್ ಅಂಗ ಷಟ್ಪದಿ ಸ್ಥಾನಂ.
6 ಭಾಗಗಳಿಂದ ಕೂಡಿರುವಂತಹ ಆ ಜಾಗ 6 ಪದಗಳಿಂದ ಮಾತ್ರ ಏನಾಗುತ್ತೆ ಆಕರ್ಷಿಸಲ್ಪಡುತ್ತೆ ಅಂತ ಹೇಳ್ತಾರೆ. ಷಡಂಗ ಷಡ್ಪದಿ ಸ್ಥಾನಂ ಅಂದ್ರೆ 6 ಪದಗಳಿರುವಂತಹ ಆ ಇದು ಸಾರಿ 6 ಪದಗಳಿರುವಂತದ್ದು 6 ಪದಗಳಿರುವಂತಹ ಮಂತ್ರದಿಂದ ಇದು ಆಕರ್ಷಣೆಗೆ ಒಳಪಡುತ್ತೆ ಅಂತ ಹೇಳ್ತಾರೆ. ಷಡಂಗ ಷಡ್ಪದಿ ಸ್ಥಾನಂ ಪದ, ಆ 6 ಅಂಗ ಇರುವಂತಹ ಪದ. ಈ 6 ಅಂಗ ಅಂದ್ರೆ ಇದೆ ಷಟ್ಕೋನ ವಜ್ರಾಕೃತಿ, ಷಡ್ಪದದಿಂದ ಮಾತ್ರ ಅದು ಸ್ಥಿತವಾಗಿದೆ ಅಂತ. ಷಟ್ಪದ ಅಂದ್ರೆ ಏನು? ಇಲ್ಲಿ 6 ಪದಗಳಂದ್ರೆ ಇಲ್ಲಿ ಯಾರು 2ನೇ ಇನಿಷಿಯೇಷನ್ ಅನ್ನ ತಗೊಳ್ತಾರಲ್ಲ ಅವ್ರಿಗೆ ಈ ವಿಷಯ ಗೊತ್ತಿರುತ್ತೆ. 2ನೇ ದೀಕ್ಷೆ ತೆಗೆದುಕೊಂಡವರು ಅದು ಯಾವುದು ಸೆಕೆಂಡ್ ಇನಿಷಿಯೇಷನ್ ಮಂತ್ರ ಉಪದೇಶವನ್ನ ಕೊಟ್ಟಿರ್ತಾರೆ ಅವರಿಗೆ. ಆ ಮಂತ್ರ ಉಪದೇಶ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಅದಕ್ಕೆ ಕಾಮ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಆ ಕಾಮ ಗಾಯತ್ರಿ ಮಂತ್ರದಲ್ಲಿ 6 ಪದಗಳಿದೆ. ಅದು ಹೇಳ್ಬಾರ್ದು ಅಂತ ಹೇಳ್ತಾರೆ. ಅದನ್ನ ಗುರುಗಳು ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ. ಕೇವಲ 2ನೇ ಇನಿಷಿಯೇಷನ್ ತಗೊಂಡವ್ರಿಗೆ ಮಾತ್ರ ಅದನ್ನ ಹೇಳ್ಕೊಡ್ತಾರೆ. 18 ಆಕ್ಚುಲಿ ಅದು 18 ದಿವ್ಯ ಅಕ್ಷರಗಳಿಂದ ಕೂಡಿದೆ. ಅದು ನನ್ಗೂ ಕೂಡ ಗೊತ್ತು ಇದೆ, ಆದ್ರೆ ಅದನ್ನ ಇಲ್ಲಿ ಹೇಳ್ಬಾರ್ದು ಅನ್ನೋಕ್ಕೋಸ್ಕರ 6 ಪದಗಳು ಅದರಲ್ಲಿ ಇದೆ. ಅಷ್ಟ್ ಮಾತ್ರ ತಿಳ್ಕೊಳ್ಳಿ. ಹೀಗೆ ಯಾರು ಇದು ಗೊತ್ತಿರುತ್ತೋ ಅವರು ಮಾತ್ರ ಇದರಿಂದ ಆಕರ್ಷಣೆಗೆ ಒಳಪಡ್ತಾರೆ ಅನ್ನೋದನ್ನ ಹೇಳ್ತಾರೆ ಇಲ್ಲಿ. ಪ್ರಕೃತ್ಯ ಪುರುಷೇಣ ಚ ಯಾಕೆ ಇಲ್ಲಿ ಹೇಳ್ತಾ ಇದ್ರೆ ಅಲ್ಲಿ ಯಾರಿದ್ದಾರೆ? ಪ್ರಕೃತಿ ಅಂದ್ರೆ ರಾಧೆ ಜೊತೆಗೆ ಪುರುಷೇಣ ಅಂದ್ರೆ ಕೃಷ್ಣ. ಪ್ರಕೃತ್ಯ ಪುರುಷೇಣ ಚ ಆ ಒಂದು ಜಾಗದಲ್ಲಿ ಇರುವಂತವ್ರು ಯಾರ್ಯಾರು? ಪ್ರಕೃತಿ ಅಂದ್ರೆ ರಾಧೆ ಮತ್ತೆ ಪುರುಷೇಣ ಅಂದ್ರೆ ಕೃಷ್ಣ ಅದರಲ್ಲಿ ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ. ಪ್ರೇಮಾನಂದ ಇಲ್ಲಿ ಅದಿಲ್ಲ. ಪ್ರೇಮಾನಂದ ಮಹಾನಂದ ಹೇಗೆ ಇದೆ ಆ ಒಂದು ಧಾಮ ಅಂದ್ರೆ ಪ್ರೇಮದಿಂದ ಕೂಡಿದೆ. ಆ ಧಾಮದ ವೈಶಿಷ್ಟ್ಯತೆ ಹೇಳ್ತಾ ಇದ್ದಾರೆ ಇಲ್ಲಿ. ಆ ವಾಸದಲ್ಲಿ ಇರುವಂತದ್ದು ನಿವಾಸ ಮಾಡುತ್ತಿದ್ದವರು ಯಾರು? ಪ್ರಕೃತಿಯ ಪುರುಷೇಣ ರಾಧಾ ಮತ್ತೆ ಕೃಷ್ಣ ಅಲ್ಲಿ ವಾಸವಾಗಿದ್ದಾರೆ. ಧಾಮದ ವೈಶಿಷ್ಟ್ಯತೆ ಏನು ಅಂತ ಹೇಳ್ತಾ ಇದ್ದಾರೆ. ಧಾಮದ ವೈಶಿಷ್ಟ್ಯತೆ 3 ರೀತಿಯಾದಂತಹ ವೈಶಿಷ್ಟ್ಯತೆಯನ್ನ ಇಲ್ಲಿ ಬ್ರಹ್ಮ ನಮ್ಗೆ ತಿಳಿಸ್ತಾ ಇದ್ದಾರೆ. ಪ್ರೇಮಾನಂದ ಮಹಾನಂದ ರಸೇನಾವಸ್ಥಿತ ಹಿಯತ್ ಅಂತ. ಪ್ರೇಮಾನಂದ ಪ್ರೇಮದಿಂದ ಕೂಡಿದಂತಹ ಒಂದು ಜಾಗ ಅದು. ಆನಂದದಿಂದ ಕೂಡಿದಂತಹ ಒಂದು ಜಾಗ ಅದು. ಮತ್ತೆ ರಸದಿಂದ ಕೂಡಿರುವಂತಹ ಜಾಗ ಅದು. ಹಾಗಾದ್ರೆ ಪ್ರೇಮಾನಂದ ಅಂದ್ರೆ ಏನು? ಪ್ರೇಮ ಅಂತಂದ್ರೆ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ. ಯಾರರ ಭಕ್ತಿ ಒಂದು ಪ್ರೀತಿಯ ಅಂಜನದಿಂದ ಕೂಡಿರುತ್ತೋ ಆ ಪ್ರೀತಿ ಅಂಜನ ಹಚ್ಚಿ ಅವರು ಭಕ್ತಿಯನ್ನ ಮಾಡ್ತಾರೋ ಅವಾಗ ಭಗವಂತನ ಪ್ರೀತಿ ಅವ್ರಿಗೆ ಭಗವಂತನಿಂದ ಕರುಣಿಸಲಾಗುತ್ತೆ ಅಂತ. ಉದಾಹರಣೆಗೆ ದ್ವಾರಕೆ, ಮಥುರೆ, ವೃಂದಾವನದಲ್ಲಿ ನಾವು ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಅನ್ನೋದನ್ನ ಈ ಕೃಷ್ಣನ ಸಹಚರರಿಂದ ನಾವು ನೋಡಿದ್ದೇವೆ. ಯಾರು ನೇರ ಸಹಚರರು, ವೃಷ್ಣಿಯರು, ಈ ಗೋಪಿಕೆಯರು, ಗೋಪ ಬಾಲಕರು ಇವರೆಲ್ಲರೂ ಕೂಡ ಇದು ಏನು ಈ ವೃಂದಾವನದಲ್ಲಿ ವಾಸವಾಗಿರುವಂತಹ ನೇಹರ ಸಹವರ್ತಿಗಳು, ಸಹಚರರು. ಆನಂದ ಅಂತ ಹೇಳ್ತೇವೆ. ಆನಂದ ಮಹಾನಂದ, ಅದು ಆನಂದ ಅಲ್ಲ ಮಹಾನಂದ. ಮಹಾನಂದದಿಂದ ಇರುವಂತದ್ದು ಯಾವುದು? ಅದು ವೈಕುಂಠದಲ್ಲಿದೆ. ಸದಾ ಆನಂದದಿಂದ ಕೂಡಿದೆ. ಈಗ ನಾವು ಹೋಗ್ಬೇಕು ಅಂತ ಹೇಳ್ತೇವೆ ಯಾಕಂದ್ರೆ ಅಲ್ಲಿ ಸದಾ ಆನಂದ ಇದೆ. ಯಾಕೆ ಆನಂದ ಇದೆ ಅಂತ? ಪ್ರೇಮ ಇಲ್ಲಿಲ್ಲ ಅಂತ ಇಲ್ಲ, ಭೌತಿಕ ಜಗತ್ತಿನಲ್ಲಿದೆ. ಭೌತಿಕ ಜಗತ್ತಿನಲ್ಲಿ ವೃಂದಾವನ, ಮಥುರೆ, ದ್ವಾರಕೆಯಲ್ಲಿದೆ. ಆನಂದ ವೈಕುಂಠ ಲೋಕದಲ್ಲಿದೆ. ಆದ್ರೆ ಮುಖ್ಯವಾಗಿ ಇಲ್ಲಿ ಬ್ರಹ್ಮ ಹೇಳ್ತಾ ಇರೋದು ರಸ. ರಸ ಅನ್ನುವಂಥದ್ದು ಈ ಭೌತಿಕ ಜಗತ್ತಿನಲ್ಲಿ ಇಲ್ಲ. ಅದಕ್ಕಾಗಿ ಪ್ರೇಮ, ಆನಂದ, ರಸ ಇವು ಮೂರು ಒಂದು ವೈಶಿಷ್ಟ್ಯತೆಯಿಂದ ಕೂಡಿರುವಂತಹ ಲೋಕನೇ ಆ ಗೋಲೋಕ ವೃಂದಾವನ ಅಂತ ಹೇಳ್ಬಹುದು. ಪ್ರೇಮ, ಆನಂದ, ರಸ ಈ ಮೂರುಗಳಿಂದ ಕೂಡಿರುವಂತದ್ದೇ ಆ ಗೋಲೋಕ. ಹಾಗಾದ್ರೆ ಇಲ್ಲಿ ಪ್ರೇಮ ಇದೆಯಾ? ಭೂಲೋಕದಲ್ಲಿ ಇದೆ. ಆನಂದ ಇಲ್ಲ, ಭೌತಿಕ ಜಗತ್ತಿನಲ್ಲಿ ಇಲ್ಲ. ಅದು ಎಲ್ಲಿದೆ? ವೈಕುಂಠ ಲೋಕದಲ್ಲಿದೆ. ರಸ ವೈಕುಂಠ ಲೋಕದಲ್ಲಿನೂ ಕೂಡ ಇಲ್ಲ, ಭೌತಿಕ ಜಗತ್ತಿನಲ್ಲೂ ಇಲ್ಲ. ಹಾಗಾದ್ರೆ ರಸ ಇರೋದು ಕೇವಲ ಗೋಲೋಕದಲ್ಲಿ. ಆದ್ರೆ ಗೋಲೋಕದಲ್ಲಿ ಏನೇನಿದೆ? ಈ ಮೂರೂ ಇದೆ. ಯಾವ್ಯಾವುದು? ಪ್ರೇಮ, ಆನಂದ ಮತ್ತೆ ರಸ ಅಂತ ಹೇಳ್ತಾರೆ. ಆಮೇಲೆ ಈ ಜ್ಯೋತಿ ರೂಪೇಣ ಮನುನ, ಆದ್ರೆ ಅಲ್ಲಿ ತಲುಪೋದು ಹೇಗೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಜ್ಯೋತಿ ರೂಪೇಣ ಮನುನ, ಇಲ್ಲಿ ಕೆಳಗಡೆ ಇದೆ ನೋಡಿ, ಅಷ್ಟೇ ಟ್ರಾನ್ಸ್ಲೇಟ್ ಆಗಿರೋದು. ಜ್ಯೋತಿ ರೂಪೇಣ
ಮನುನ ಕಾಮ ಬೀಜೇನ ಸಂಗತಂ. ಅಲ್ಲಿ ತಲುಪೋದು ಹೇಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಗೋಲೋಕ ಆ ವೃಂದಾವನ ಏನು ಭಗವಂತನ ಒಂದು ಉನ್ನತ ಲೋಕ ಇದೆಯೋ ಅಲ್ಲಿ ನಾವು ಹೋಗೋದು ಹೇಗೆ, ಮತ್ತೆ ಎಲ್ಲ ನಾವಿಲ್ಲಿ ನೋಡ್ತೇವೆ, ಅಲ್ಲಿ ಹೋಗೋದು ಹೇಗೆ ಅದನ್ನ ಹೇಳ್ತಾರೆ. ಕಾಮ ಬೀಜೇನ ಸಂಗತಂ. ಇದು ಒಂದು ಅತೀಂದ್ರಿಯ ಮಂತ್ರವನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ. ಕಾಮ ಬೀಜೇನ ಸಂಗತ ಅಂತಂದ್ರೆ ಇದು ಬೀಜ, ಕಾಮದ ಬೀಜ ಅನ್ನುವಂಥದ್ದು ಒಂದು ಅತೀಂದ್ರಿಯ ಮಂತ್ರ. ಕಾಮ ಬೀಜೇನ ಅಂದ ತಕ್ಷಣ ನಮ್ಗೆ ಮನಸ್ಸಿನಲ್ಲಿ ಬೇರೆ ತರದ ಒಂದು ಆಲೋಚನೆ ಬರುತ್ತೆ. ಆಧ್ಯಾತ್ಮಿಕದಲ್ಲಿ ಇದೇನಪ್ಪ ಕಾಮ ಬೀಜ ಅನ್ನುವಂಥ ಪದವನ್ನ ಬಳಸಲಾಗುತ್ತೆ ಅಂತ ಸ್ವಲ್ಪ ಅಶ್ಲೀಲ ಅನ್ಸುತ್ತೆ. ಆದ್ರೆ ಇಲ್ಲಿ ಕಾಮ ಅನ್ನುವಂತಹ ಪದಕ್ಕೆ ನಾವು ಕೇವಲ ಭೌತಿಕ ಜಗತ್ತಿನಲ್ಲಿ ಮಾತ್ರ ಇದರ ಒಂದು ಉಲ್ಲೇಖ ಬೇರೆ ರೀತಿಯಾಗಿದೆ. ಒಂದು ಗಂಡು ಹೆಣ್ಣಿನ ಆಕರ್ಷಣೆಯನ್ನ ನಾವು ಕಾಮ ರೀತಿಯಾಗಿ ನಾವು ಕಾಣ್ತೇವೆ. ಆದ್ರೆ ಕಾಮ ಅನ್ನುವಂಥದ್ದು ಎಲ್ಲಾ ತರನಾದಂತಹ ಇಚ್ಛೆಗಳು ಅಂತ ಹೇಳ್ತೇವೆ. ಯಾವುದೇ ಇಚ್ಛೆ, ನಮ್ಮ ಇಂದ್ರಿಯ ಬೇಡುವಂತಹ ಇಚ್ಛೆಗಳು, ಯಾವುದೇ ಇಚ್ಛೆಗಳನ್ನ ನಾವು ಕಾಮ ಅಂತ ಕರಿತೇವೆ. ಇಲ್ಲಿ ಆ ಅತೀಂದ್ರಿಯ ಮಂತ್ರ ಅಂತ ಹೇಳ್ತೇವೆ. ಭಗವಂತನನ್ನ ಕಾಣುವಂತಹ, ಭಗವಂತನ ಜೊತೆಗೆ ಬೆರೆಯುವಂತಹ, ಭಗವಂತನ ಸೇವೆ ಮಾಡುವಂತಹ ಕಾತುರತೆ, ಅದೇ ಕಾಮ ಬೀಜ ಅಂತ ಹೇಳ್ತಾರೆ. ಅದೇ ಕಾಮ ಬೀಜ ಮಂತ್ರ ಅಂತ. ಇದು ಕ್ಲೀಂ ಅನ್ನುವಂತಹ ಪದದಿಂದ ಪ್ರಾರಂಭ ಆಗುತ್ತೆ. ಮತ್ತೆ ಜೊತೆಗೆ ಇದರಲ್ಲಿ 18 ಅಕ್ಷರಗಳಿವೆ. 18 ಅಕ್ಷರಗಳಿವೆ, 6 ಪದಗಳಿಂದ ಕೂಡಿರುವಂತಹ ಏನು ಮಂತ್ರ ಇದು. ಹಾಗಾಗಿ ನಾವು ಅಲ್ಲಿ ಹೋಗ್ಬೇಕಾದ್ರೆ ಈ 2ನೇ ಇನಿಷಿಯೇಷನ್ ತಗೊಂಡವರಿಗೆ ಗುರುಗಳು ತಿಳಿಸೋದು ಇದೇ ಮಂತ್ರ. ಯಾಕೆಂದ್ರೆ ಈ ಪ್ರತಿಯೊಂದು 6 ಕೋನ ಏನಿದೆಯಲ್ಲ, ಪ್ರತಿಯೊಂದು 6 ಕೋನಕ್ಕೂ ಕೂಡ ಒಂದೊಂದು ಪದವನ್ನ ಉಲ್ಲೇಖಿಸಲಾಗಿದೆ. ಆ ಪದವನ್ನ ಉಲ್ಲೇಖಿಸಿದ್ರೆ ಅದು ಏನ್ ತಿಳಿಸುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ಈ ಷಡ್ಭುಜ ಮುಂದೆ ನಾನು ಅದನ್ನ ತಿಳಿಸ್ತೇನೆ. ಇನ್ನು 4ನೇ ಶ್ಲೋಕದಲ್ಲೂ ಕೂಡ ಅದೇ ಬರುತ್ತೆ. ಅದ್ರ ಕುರಿತಾಗಿ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಕಾಮ ಬೀಜೇನ ಸಂಗತಂ ಅಂತ ಈ 6 ಅಂಶಗಳು ಏನು, ಷಟ್ಕೋಣಂ ವ್ರಜ ಕೀಲಕಂ ಅಂತ ಏನಿದೆ, ಷಡಂಗ ಷಟ್ಪದಿ ಸ್ಥಾನಂ ಅಂತ, ಆ ಷಟ್ಪದಿ ಅನ್ನುವಂಥದ್ದು ಏನಿದೆ, ಪ್ರತಿಯೊಂದು ಸ್ಥಾನಕ್ಕೂ ಈ ವಜ್ರಾಕೃತಿಯಲ್ಲಿರುವಂತಹ ಪ್ರತಿಯೊಂದು ಬಿಂದು ಏನ್ ನಾವು ನೋಡ್ತೀವಲ್ಲ, ಆ ಬಿಂದುಗೆ ಒಂದೊಂದು ಶಬ್ದ ಇದೆ. ಆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಮೊದಲು ಈ ಮಂತ್ರವನ್ನ ನಾವು ಯಾರು ಓದ್ತೀವೋ, ಸೆಕೆಂಡ್ ಇನಿಷಿಯೇಷನ್ ತಗೊಂಡವರು ಅದನ್ನ ಉಚ್ಚಾರಣೆ ಮಾಡ್ತಾರೋ ಅದರ ಒಂದು ಮಹತ್ವ ಅರ್ಥವನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಮೊದಲನೇದು ನಮ್ಗೆ ಒಂದು ಕೃಷ್ಣನ ಸ್ವರೂಪ ಗೋಚರವಾಗ್ಬೇಕು ಅಂತ ಹೇಳಿ ನಾವು ಆ ಮಂತ್ರದಲ್ಲಿ ಹೇಳ್ತೇವೆ. 2ನೇದು ನನಗೆ ಬೇಕಾಗಿರೋದು ಲೀಲೆಗಳು. ಭಗವಂತನ ಲೀಲೆಗಳನ್ನ ನಾನು ತಿಳ್ಕೊಳ್ಳಿಕ್ಕೆ ಇಚ್ಛೆ ಇದೆ. ನನಗೆ ಭಗವಂತನ ಲೀಲೆಗಳು ಗೋಚರವಾಗ್ಬೇಕು ಅನ್ನೋದನ್ನ ನಾನು ಕೇಳ್ಕೊಳ್ತೇನೆ. ಈ 2ನೇದಾಗಿ ಈ ಲೀಲೆಗಳನ್ನ ಮಾಡುವಾಗ, ಭಗವಂತ ಲೀಲೆಗಳನ್ನ ಮಾಡುವಾಗ ಲೀಲೆಗಳಲ್ಲಿ ಭಾಗಿಯಾಗಿರುವಂತಹ ಸಹಚರರು, ಲೀಲೆಗಳಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ, ಗೋಪಿಕೆಯರು, ಗೋಪಬಾಲಕರು, ಮತ್ತೆ ಗೋವುಗಳು, ಇವೆಲ್ಲವೂ ಕೂಡ ಭಾಗಿದಾರಗಳಾಗಿರುತ್ತೆ. ಅವರ ಲೀಲೆಗಳನ್ನ ನಮ್ಗೆ ಗೋಚರವಾಗೋ ಹಾಗೆ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನೋಡು, ಮೊದಲೇ ಬಿಂದು, ಷಟ್ಕೋಣದ ಮೊದಲೇ ಬಿಂದು ಏನ್ ಹೇಳುತ್ತೆ, ಆ ಮಂತ್ರದಲ್ಲಿ ಮೊದಲೇ ಪದ ಏನ್ ಹೇಳುತ್ತೆ, ಕೃಷ್ಣನ ಸ್ವರೂಪ ನಮ್ಗೆ ಗೋಚರವಾಗ್ತದೆ ಆ ಮಂತ್ರ ನಾವು ಪಠಿಸಿದ್ಮೇಲೆ. 2ನೇದು ಲೀಲೆಗಳು ಗೋಚರ ಆಗುತ್ತೆ. 3ನೇದು ಗೋಪಿಕೆಯರ ಮತ್ತೆ ಗೋಪ ಬಾಲಕರ ಲೀಲೆಗಳು ನಮ್ಗೆ ಗೋಚರ ಆಗುತ್ತೆ. 4ನೇದು ಈ ಎಲ್ಲ ಗೋಚರ ಆದ್ಮೇಲೆ ನಾವು ಅವರ ಹೆಜ್ಜೆ ಜಾಡಿನಲ್ಲಿ ನಡಿಲಿಕ್ಕೆ ನಮ್ಗೆ ಪ್ರೋತ್ಸಾಹಿಸುತ್ತೆ. 4ನೇ ಪದ, ಮಂತ್ರದ 4ನೇ ಪದ. 18 ಶಬ್ದಗಳ 18 ಅಕ್ಷರಗಳಿರುವಂತಹ ಮಂತ್ರ, 6 ಪದಗಳಿರುವಂತಹ ಮಂತ್ರ. ಇದರಲ್ಲಿ 4 ಆಯ್ತು. 5ನೇದು ಏನ್ ತೋರಿಸುತ್ತೆ ಅಂದ್ರೆ ಈ ಒಂದು ಪ್ರಕೃತಿಯಲ್ಲಿರುವಂತಹ ಜೀವ ಸ್ವರೂಪವನ್ನ ಅದು ತೋರಿಸುತ್ತೆ. ಈ ಜೀವ ಸ್ವರೂಪ ಏನಾಗುತ್ತೆ, ಅವಾಗ ಆತ್ಮ ಸಾಕ್ಷಾತ್ಕರಿಸ್ಕೊಳ್ಳುತ್ತೆ. ಭಗವಂತನನ್ನ ಕಾಣ್ಲಿಕ್ಕೆ ಇಚ್ಛಿಸಿದಾಗ ನಮ್ಗೆ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಅನ್ನೋದು ಇದು ನಮಗೆ 5ನೇ ಒಂದು ಶಬ್ದ ತಿಳಿಸುತ್ತೆ. 6ನೇ ಶಬ್ದ ಏನು ಅಂತ ತಿಳಿಸುತ್ತೆ ಅಂದ್ರೆ ಕೃಷ್ಣನಿಗೆ ನಾವು ಮಾಡುವಂತಹ ಸೇವೆ, ಆ ಸೇವೆಯ ಸ್ವರೂಪವನ್ನ ನಮ್ಗೆ ಗೋಚರ ಪಡಿಸುತ್ತೆ. ಹೀಗೆ 6 ಪದಗಳು ಈ ಒಂದು ಮಂತ್ರದಲ್ಲಿದೆ. ಕಾಮ ಬೀಜ ಮಂತ್ರ ಅಥವಾ ಕಾಮ ಗಾಯತ್ರಿ ಮಂತ್ರ ಅಂತ ಹೇಳ್ತೇವೆ. ಕಾಮ ಗಾಯತ್ರಿ ಮಂತ್ರ, ಇದರಲ್ಲಿ ನಾವು ಈ ಪದಗಳನ್ನ ನಾವು ನೋಡ್ತೇವೆ. ಸೊ ಇದಕ್ಕೆ ಷಟ್ಕೋಣ ಅಂತ ಹೇಳ್ತಾರೆ. ಅದೇ ಕೃಷ್ಣನ್ ನಿವಾಸ ಸ್ಥಾನ. ನಾವು ಅಲ್ಲಿ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಇರುವಂತದ್ದು ಒಂದೇ ಒಂದು ಮಾರ್ಗ,
ಅದು ನಾವು ಭಗವಂತನಿಗೆ ಗುರುಗಳಿಗೆ ಶರಣಾಗೋದು. ಇದರಿಂದ ನಾವು ಇದು ಗಾಯತ್ರಿ ಮಂತ್ರವನ್ನ ಪಡ್ಕೊಂಡು ಆ ಮಂತ್ರವನ್ನ ಪಠಿಸಿದಾಗ ನಾವು ಭಗವಂತನ ಕಡೆಗೆ ಹೋಗ್ಬಹುದು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ನಾವು ಅಲ್ಲಿವರೆಗೂ ಹೋಗಲ್ಲ. ಇಷ್ಟು ಸಾಕು ಇಲ್ಲಿ. ಇದು ನೆಕ್ಸ್ಟ್ ನೋಡಿ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಎಲ್ರಿಗೂ. 4ನೇ ಬ್ರಹ್ಮ ಸಂಹಿತೆ 5ನೇ ಅಧ್ಯಾಯದ 4ನೇ ಮಂತ್ರ. ಯಾರಿಗೂ ಕೇಳಿಸುತ್ತೋ ಅವರಷ್ಟೇನೆ ಹೇಳಿ, ಇಲ್ಲ ಅಂದ್ರೆ ಅನರ್ಥ ಆಗುತ್ತೆ. ತತ್ ಕಿಂಜಲ್ಕಂ ತದ್ ಅಂಶಾನಾಂ ಪತ್ರಾಣಿ ಶ್ರಿಯಾಮಪಿ ತತ್ ಕಿಂಜಲ್ಕಂ ತದ್ ಅಂಶಾನಾಂ ಪತ್ರಾಣಿ ಶ್ರಿಯಾಮಪಿ ತತ್ಪತ್ರಾಣಿ ಶ್ರೀಯಾಮ ಅಪಿ. ಇಲ್ಲಿನೂ ಕೂಡ ಇದೂನು ಗೋಲೋಕ ವೃಂದಾವನ ಹೇಗಿದೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಬ್ರಹ್ಮ. ಹೇಗೆ ಅಂದ್ರೆ ತತ್ ಕಿಂಚಲ್ಕಂ ತದ್ ಅಂಶಾನಾಂ. ತತ್ ತತ್ ಅಂತಂದ್ರೆ ಅದರ ಅಂತ ಹೇಳಿ. ಕಿಂಚಲ್ಕಂ ಅಂದ್ರೆ ದಳಗಳು. ಎದರ ದಳಗಳು? ಈಗಾಗ್ಲೇ ಹಿಂದೆ ಶ್ಲೋಕದಲ್ಲಿ ಹೇಳಿರೋ ಹಾಗೆ ಕಮಲದ ದಳಗಳು ಅಂತ. ಕಮಲದ ದಳಗಳು ತತ್ ಕಿಂಚಲ್ಕಂ, ಕಮಲದ ದಳಗಳು. ತದ್ ಅಂಶಾನಾಂ ಅಂದ್ರೆ ಈ ತದ್ ಅಂದ್ರೆ ಅವನ ಅಂದ್ರೆ ಇಲ್ಲಿ ಕೃಷ್ಣನ ಭಾಗಗಳಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಶಾಶ್ವತವಾದಂತಹ ಗೋಕುಲ, ಆ ಒಂದು ಕಮಲದ ಒಳಗಡೆ ಇರುವಂತಹ ಸುರುಳಿಯೇ ಕೃಷ್ಣನ ಒಂದು ವಾಸಸ್ಥಾನ. ಅದು ಷಡ್ಭುಜಾಕೃತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ನಮ್ಗೆ ತಿಳಿಸ್ತಾ ಇದ್ದಾರೆ ಏನು ಅಂತ. ತದ್ ಅಂಶಾನಾಂ ತತ್ಪತ್ರಾಣಿ ಶ್ರಿಯಾಮಪಿ. ತದ್ ಅಂಶಾನಾಂ ತತ್ಪತ್ರಾಣಿ ಶ್ರಿಯಾಮಪಿ. ತತ್ಪತ್ರಾಣಿ ಅಂತಂದ್ರೆ ಆ ಒಂದು ದಳಗಳಲ್ಲಿ, ಶ್ರಿಯಾಮಪಿ ಅಂತ ಹೇಳ್ತಾರೆ. ಶ್ರೀಯಾಮ್ ಅಂತಂದ್ರೆ ಇಲ್ಲಿ ನಾವು ರಾಧೆಯನ್ನ ತಗೊಳ್ತೇವೆ, ರಾಧಾರಾಣಿ ಅಥವಾ ಲಕ್ಷ್ಮಿ. ಮತ್ತೆ ಶ್ರೀಯಾಮಪಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶ್ರೀಯಂ ಅಪಿ ಅಂದ್ರೆ ಲಕ್ಷ್ಮಿ ತನ್ನ ಸಹಚರರೊಂದಿಗೆ ಅಂತ ಹೇಳಿ. ಶ್ರೀಯಂ ಅಪಿ ಆ ಪತ್ರಗಳಲ್ಲಿ ಲಕ್ಷ್ಮಿ ಸಹಚರರೊಂದಿಗೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿ ಲಕ್ಷ್ಮಿ ಸಹಚರರೊಂದಿಗೆ ಅಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಸ್ವಲ್ಪ ವಿವರಣೆಯನ್ನು ಭಾವಾರ್ಥದಲ್ಲಿ ಕೊಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಈ ಒಂದು ಕಮಲದ ದಳ ಏನಿದೆ, ಕಮಲದ ದಳಗಳಲ್ಲಿ ಇರುವಂತಹ ಒಂದು ಸುರುಳಿಯ ಸುತ್ತದಲ್ಲಿ ಏನು ಆ ಸುರುಳಿಯ ಹತ್ತಿರದಲ್ಲಿ ಇರುವಂತಹ ದಳ ಇದೆಯಲ್ಲ, ಅಲ್ಲಿ ಅಷ್ಟಸಖಿಯರು ಇರ್ತಾರಂತೆ. ಯಾರು? ಅಷ್ಟಸಖಿಯರು ಯಾರು ಅಂದ್ರೆ ನಿಮ್ಗೆ ಗೊತ್ತು. ರಾಧಾರಾಣಿಯ ಹತ್ತಿರದ ಇರುವಂತಹ, ರಾಧಾರಾಣಿಗೆ ಪ್ರಿಯವಾಗಿರುವಂತಹ ಸಖಿಯರು. ಅವರು ಈ ಒಂದು ಸುರುಳಿಯ ಮಧ್ಯದಲ್ಲಿ ರಾಧಾರಾಣಿ ಇರ್ತಾರೆ, ಕೃಷ್ಣ ಮತ್ತೆ ರಾಧೆ ಇರ್ತಾರೆ. ಆ ಸುರುಳಿಯ ಪಕ್ಕದಲ್ಲಿ ಇರುವಂತಹ ಒಂದು ಸುತ್ತು ಏನಿದೆ ಅಲ್ಲಿ ಸಖಿಯರು ಇರ್ತಾರೆ ಅಂತ ಹೇಳ್ತಾರೆ. ಸಖಿಯರು ಯಾರು ನಿಮ್ಗೆ ಈಗಾಗ್ಲೇ ತಿಳಿದಿದೆ. ಲಲಿತಾ, ವಿಶಾಖ, ಚಿತ್ರ. ಇಲ್ಲ, ಮಂಜರಿಯರು ರಾಧಾರಾಣಿ, ಇವರು ಸಖಿಯರಿಗೆ ಸೇವೆ ಕೊಡೋರು ಮಂಜರಿಯರು. ಇವರು ಮಂಜರಿಗಳಲ್ಲ, ಇವರು ಸಖಿಯರು. ಲಲಿತಾ, ವಿಶಾಖ, ಚಿತ್ರ, ಇಂದುಲೇಖ, ಚಂಪಕಲತಾ, ರಂಗದೇವಿ, ತುಂಗವಿದ್ಯಾ, ಸುದೇವಿ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ತುಂಗವಿದ್ಯಾ,
ಸುದೇವಿ ಇವರೆಲ್ಲರೂ ಕೂಡ ಅಷ್ಟ ಸಖಿಯರು ಅಂತ ಹೇಳ್ತೇವೆ. ಅವರ ಒಂದು ವಾಸಸ್ಥಾನ ಇದೆ. ಮತ್ತೆ ಅದೇನೋ ಆ ಒಂದು ಕಮಲದ ಮಧ್ಯಭಾಗ ಬಿಟ್ಟು ಅದರ ಒಂದು ಸುತ್ತು ಬಿಟ್ಟು ಅಷ್ಟಸಖಿಯರದ್ ಬಿಟ್ಟು ಅದ್ರ ಹಿಂದೆ ಏನು ಕಮಲದ ದಳಗಳಿದೆಯೋ ಅಲ್ಲಿ ಮತ್ತೆ ಬೇರೆ ಬೇರೆ ಗೋಪಿಯರು, ಗೋಪಬಾಲಕರು, ಹಸುಗಳು, ಇತರರು ವಾಸವಾಗಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ಸುತ್ತಲಿನ ದಳಗಳಲ್ಲಿ ಬೇರೆ ಬೇರೆ ಸಹಚರರ ವಾಸ ನಾವು ಅಲ್ಲಿ ಕಾಣ್ತೇವೆ. ತತ್ಕಿಂಚಲ್ಕಂ ತದ್ ಅಂಶಾನಾದಿ ಅಂತ ಇಲ್ಲಿ ಹೇಳ್ತಾರೆ. ತತ್ಕಿಂಚಲ್ಕಂ ತದ್ ಅಂಶಾನಾದಿ. ಇದು ಕೂಡ ಟ್ರಾನ್ಸ್ಲೇಟ್ ಆಗಿಲ್ಲ. ರಿಪೀಟ್ ಮಾಡಿ. ಯಾರಿಗೆ ಕೇಳಿಸುತ್ತೋ ಅವರಷ್ಟೇ ರಿಪೀಟ್ ಮಾಡಿ. ಚತುರ್ ಆಶ್ರಮ್ ತತ್ ಪರಿತಾಹ. ಚತುರ್ ಆಶ್ರಮ್ ತತ್ ಪರಿತಾ. ಶ್ವೇತದ್ವೀಪಾಖ್ಯಂ ಅದ್ಭುತಂ. ಶ್ವೇತದೀಪಾಖ್ಯಂ ಅದ್ಭುತಂ. ಚತುರ್ ಆಶ್ರಮ್ ಚತುರ್ಮೂರ್ತೇಶ. ಚತುರ್ ಆಶ್ರಮ್ ಚತುರ್ಮೂರ್ತೇಶ. ಚತುರ್ಧಾಮ ಚತುಷ್ಕೃತಂ. ಚತುರ್ಧಾಮ ಚತುರ್ಕೃತಂ. ಚತುರ್ಭಿ ಪುರುಷಾರ್ಥಾಶ್ಚ. ಚತುರ್ಭಿ ಪುರುಷಾರ್ಥಾಶ್ಚ. ಚತುರ್ಭಿ ಪುರುಷಾರ್ಥಾಶ್ಚ. ಚತುರ್ಭಿರ್ ಶಬ್ದಲಾಭಿರ್ವಾರ್. ನಾನು ಹೇಳ್ತೇನೆ ಬಿಡಿ. ಧಾಮ ಅದೋ ವಿದಿಕ್ಷ್ವಾ ಅಪಿ ಅಷ್ಟಭಿರ್ನಿಧಿಭಿರ್ ಜುಷ್ಟಮ ಅಷ್ಟಭಿಃ ಸಿದ್ಧಿಭಿಸ್ತಥಾ ಮನೋರೂಪೈಶ್ಚ ದಶಭಿರ್ದಿಕ್ ಪಾಲೈಃ ವರಿತೋ ವೃತಂ ಶಾಮೈರ್ ಗೌರ್ಯಶ್ಚ ರಕ್ತೈಶ್ಚ ಶುಕ್ಲೈಶ್ಚ ಪಾರ್ಶ್ವದರ್ಶಭೈಶೋಭಿತಾಂ ಶಕ್ತಿಭಿಸ್ತಾಭಿರ ಅದ್ಭುತಾಭಿ ಸಮಂತತಃ. ಇದೊಂದು ಸ್ವಲ್ಪ ದೊಡ್ಡದಾಗಿದೆ. ಈ ಒಂದು ಚತುರ್ಭುಜ ಸ್ಥಳ ಅಂತ ಅಲ್ಲಿ ಏನ್ ಕರೀತಾ ಇದ್ದಾರೆ ಅಂದ್ರೆ ಈ ಒಂದು ಗೋಲೋಕ ಸುತ್ತಲಿನಲ್ಲಿ ಇರುವಂತಹ ಒಂದು ಬಾಹ್ಯವಾದಂತಹ ಸ್ಥಳವನ್ನ ಗೋಲೋಕದ ಹೊರಗಡೆ ಇರುವಂತಹ ಸ್ಥಳವನ್ನ ಶ್ವೇತ ದ್ವೀಪ ಅಂತ ಹೇಳ್ತಾ ಇದ್ದಾರೆ. ಆ ಶ್ವೇತ ದ್ವೀಪ ಅನ್ನುವಂತಹ ಸ್ಥಳ ಚತುರ್ಭುಜ ರೂಪವನ್ನ ತಾಳಿದೆ ಅಂತ ಹೇಳ್ತಾರೆ. ಈಗಾಗಲೇ ಹೇಳಿರುವಂತದ್ದು ಕೃಷ್ಣನ ಧಾಮ, ವಜ್ರದಂತಿರುವಂತಹ ಧಾಮ, ಷಟ್ಕೋಣ ಆಕಾರದಲ್ಲಿರುವಂತಹ ಧಾಮ. ಅದ ಗೋಕುಲದ ಹೊರಗಡೆ ಇರುವಂತಹ ಧಾಮ ಶ್ವೇತ ದ್ವೀಪ. ಅದೇ ಹೆಸರಿನ ಒಂದು ನಿಗೂಢ ಚತುರ್ಭುಜ ಸ್ಥಳ ಅಂತ ಹೇಳ್ತಾರೆ. ಅದನ್ನ ಎಲ್ಲ ಕಡೆಗೂ 4 ಒಂದು ಭಾಗಗಳಾಗಿ ವಿಂಗಡಿಸಲಾಗಿದೆ. ಆ 4 ಭಾಗಗಳಲ್ಲಿ ಪ್ರತ್ಯೇಕವಾಗಿ ನೆಲೆಗೊಂಡವರು ಯಾರು ಅಂತ ಹೇಳ್ತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇವರ ವಾಸ ಅಲ್ಲಿದೆ. ಈ 4 ವಿಭಜಿತ ನಿವಾಸಗಳು ಧರ್ಮ, ನಿಷ್ಠೆ, ಸಂಪತ್ತು, ಉತ್ಸಾಹ, ಮುಕ್ತಿ ಇವುಗಳನ್ನ ಅದು ಸೂಚಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ವಾಸುದೇವ ಅಲ್ಲಿ ಧರ್ಮನಿಷ್ಠೆ, ಸಂಕರ್ಷಣ ಸಂಪತ್ತು, ಪ್ರದ್ಯುಮ್ನ ಉತ್ಸಾಹ, ಮತ್ತೆ ಅನಿರುದ್ಧ ಮುಕ್ತಿ. ಇವು ಧರ್ಮಗಳನ್ನ ಅದು ಪ್ರತಿಷ್ಠಾಪನೆ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಹೀಗೆ ಆವೃತ್ತವಾಗಿದೆ. ಮತ್ತೆ ಈವನ್ ಈ 4 ಭಾಗಗಳು ಕೂಡ 4 ವೇದಗಳನ್ನ ಸೂಚಿಸುತ್ತೆ ಅಂತ ಹೇಳ್ತಾರೆ. ವಾಸುದೇವ, ಸಾಮ, ಸಂಕರ್ಷಣ ಅನ್ನುವಂತಹ ಈ ಭಾಗ ಯಜುರ್ದು, ಮತ್ತೆ ಅಥರ್ವ ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವ ವೇದ ಇದನ್ನ ಸೂಚಿಸುತ್ತೆ. ಹೀಗೆ ಇದು ಮಂತ್ರದೊಂದಿಗೆ ವ್ಯವಹರಿಸುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಓಕೆ, ಈ ಶ್ಲೋಕದ ಕುರಿತಾಗಿ ನಾನು ನಿಮ್ಗೆ ಇನ್ನೊಮ್ಮೆ ತಿಳಿಸ್ತೇನೆ, ಯಾಕಂದ್ರೆ ಅಲ್ಲಿ ಶ್ಲೋಕನೇ ಸರಿ ಇದಿಲ್ಲ. ನಾನು ನಿಮ್ಗೆ ಅದೊಂದು ಪೆಂಡಿಂಗ್ ನಾನು ಇಡ್ತೇನೆ. 5th ಶ್ಲೋಕನ ಬಹಳ ದೊಡ್ಡದಾಗಿದೆ ಅದು. ನಾನು ನಿಮ್ಗೆ ವಿವರವಾಗಿ ತಿಳಿಸ್ತೇನೆ ಅದು. ಮುಂದಿನ ಶ್ಲೋಕ. ಕೇಳಿಸೋರಷ್ಟೇ ಹೇಳಿ. ಏವಂ ಜ್ಯೋತಿರ್ಮಯೋ ದೇವಃ एव ज्योतिर्मयो देवः ಆನಂದ ಪರಾತ್ಪರಃ सदानन्द परात्परः ಆತ್ಮ ರಾಮಸ್ಯ ತಸ್ಯಾಸ್ತಿ रामस्य तस्यास्ति ಪ್ರಕೃತ್ಯಾನ ಸಮಾಗಮಃ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು ಕೂಡ. ಈ ಶ್ಲೋಕದಲ್ಲಿ ಬ್ರಹ್ಮ ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಭಗವಂತನ ಒಂದು ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಮತ್ತೆ ಕೆಲವೊಂದು ತತ್ವಗಳನ್ನ ನಮ್ಗೆ ತಿಳಿಸ್ತಾರೆ. ಮುಖ್ಯವಾಗಿ ಅಂತರಂಗ ಶಕ್ತಿ ಮತ್ತೆ ಬಹಿರಂಗ ಶಕ್ತಿ ಅನ್ನೋದು ತಿಳಿಸ್ತಾ ಇದ್ದಾರೆ ಭಗವಂತನದ್ದು. ಹಾಗಾದ್ರೆ ಇಲ್ಲಿ ಮೊದಲೇ ಕೀವರ್ಡ್ ಏನಿದೆ ಅನ್ನೋದು ನೋಡೋಣ. ಏವ್ ಜ್ಯೋತಿರ್ಮಯೋ ದೇವಃ. ಏವ್ ಜ್ಯೋತಿರ್ಮಯೋ ದೇವಃ. ಜ್ಯೋತಿರ್ಮಯೋ ದೇವಃ. ಜ್ಯೋತಿರ್ಮಯ ಅಂತಂದ್ರೆ ಒಂದು ದಿವ್ಯವಾದಂತಹ, ದಿವ್ಯದಿಂದ ಕೂಡಿರುವಂತಹ, ಜ್ಯೋತಿರ್ಮಯೋ ಪ್ರಕಾಶಮಾನದಿಂದ ಕೂಡಿದಂತಹ ದೇವಃ. ದೇವಃ ಅಂದ್ರೆ ಭಗವಂತ, ಅವನು ಪ್ರಕಾಶವಾಗಿದ್ದಾನೆ. ಮತ್ತೆ ಅವನ ಒಂದು ಶರೀರದಿಂದ ಹೊರಬರುವಂತಹ ಪ್ರಕಾಶ ನಮ್ಗೆಲ್ರಿಗೂ ಕೂಡ ಹೇಗೆ ಕಾಣಿಸ್ತಾ ಇದೆ? ಅದು ಬ್ರಹ್ಮನ್ ರೂಪ ಕಾಣಿಸ್ತಾ ಇದೆ. ಅಲ್ಲಿ ನಮ್ಗೆ ಅವನ ದೇಹ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅವನಿಂದ ಪ್ರಕಾಶ ಬರ್ತಾ ಇದೆ. ಆ ಪ್ರಕಾಶ ಕೇವಲ ನಮ್ಗೆ ಬ್ರಹ್ಮನ್ ರೂಪವಾಗಿ ಕಾಣಿಸ್ತಾ ಇದೆ, ಆ ಬ್ರಹ್ಮನ್ ರೂಪವನ್ನ ಪಡೆಯುತ್ತೆ. ಜ್ಯೋತಿರ್ಮಯೋ ದೇವಃ, ಭಗವಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನೆ. ಅವನ ಶರೀರದಿಂದ ಹೊರಬರುವಂತಹ ಪ್ರಕಾಶ ಬ್ರಹ್ಮನ್ ರೂಪವನ್ನ ಪಡಿತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಹೀಗೆ ಬ್ರಹ್ಮನ್ ರೂಪ ಪಡಿತಾ ಇದೆ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತು, ಭಗವಂತನ ಅಸ್ತಿತ್ವದಲ್ಲಿ 3 ಹಂತಗಳಿದೆ. ಅದನ್ನ ನಾವು ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ನಾವು ನೋಡ್ತೇವೆ. ಮೊದಲನೇದು ಬ್ರಹ್ಮನ್ ಅಂತ ಹೇಳ್ತೇವೆ. ಎರಡನೇದ್ದು ಅಂದ್ರೆ ಕೆಳಗಡೆ ಇರುವಂತಹ ಒಂದು ಭಾಗ ಬ್ರಹ್ಮನ್ ಭಾಗ. ಅದಕ್ಕಿಂತ ಮೇಲೆ ಇರುವಂತಹ ಭಾಗ ಪರಮಾತ್ಮನ ಭಾಗ. ಮೊದಲನೇ ಭಾಗದಲ್ಲಿರುವಂತದ್ದು ಭಗವಾನ್ ಭಾಗ. ಭಗವಾನ್ನಿಂದ ಏನು ಪ್ರಕಾಶ ಹೊರಹೊಮ್ಮುತ್ತೋ ಅದು ಬ್ರಹ್ಮನ್ನಾಗಿ, ನಿರಾಕಾರ ಬ್ರಹ್ಮನ್ನಾಗಿ, ಕೇವಲ ಬೆಳಕಿನ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಈ ಒಂದು ಜ್ಯೋತಿರ್ಮಯೋ ದೇವಃ ಅನ್ನುವಂತಹ ಪದದಿಂದ ನಮ್ಗೆ ಬ್ರಹ್ಮನ್ ರೂಪ, ನಿರಾಕಾರ ರೂಪ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ನಿರಾಕಾರ ಬ್ರಹ್ಮನ್ ಅನ್ನೋದು ಕೇವಲ ಪ್ರಕಾಶಮಾನವಾಗಿ ಇಲ್ಲಿ ಬೆಳಗಿದ್ರೆ, ಆ ಒಂದು ಭಗವಂತನ ದೇಹ ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ 2ನೇ ಲೈನ್ ಅಲ್ಲಿ. ಸತ್ ಆನಂದ, ಇದು ಸದಲ, ಸದಾನಂದ ಪರಾತ್ಪರಃ. ಸತ್ ಆನಂದ, ಸದಾ ಆನಂದ ಅಂದ್ರೆ ಶಾಶ್ವತವಾದ, ಸದಾ ಆನಂದವಾದದ್ದು. ಅದಕ್ಕಾಗಿ ಇಲ್ಲಿ ಶಾಶ್ವತವಾದಂತಹ ಆನಂದದಿಂದ ಕೂಡಿರುವಂತಹ ಅಂತ ಹೇಳ್ತಾರೆ. ಯಾವುದು? ಅವನ ಭಗವಂತನ ಅಂತರಂಗ ಶಕ್ತಿ ಆನಂದದಿಂದ ಕೂಡಿದೆ. ಮತ್ತೆ ಪರಾತ್ಪರಃ. ಪರಾತ್ಪರದ ಅರ್ಥ ಏನು ಅಂತಂದ್ರೆ, ಪರ ಆತ್ಪರ, ಅವನಿಗಿಂತ ಪರವಾಗಿ ಯಾರೂ ಇಲ್ಲ, ಅವನಿಗಿಂತ ಪರಮ ಯಾರೂ ಇಲ್ಲ, ಅವನಿಗಿಂತ ಶ್ರೇಷ್ಠ ಯಾರೂ ಇಲ್ಲ ಅನ್ನೋದೇ ಪರಾತ್ಪರಃ ಅನ್ನೋದನ್ನ ಸೂಚಿಸುತ್ತೆ. 3ನೇದ್ರಲ್ಲಿ ಈ ಲೈನ್ ಅಲ್ಲಿ ಆತ್ಮರಾಮಸ್ಯ ತಸ್ಯಾಸ್ತಿ. ಹೇಗೆ ಇರ್ತಾನೆ? ತಸ್ಯ ಅಸ್ತಿ, ಹೇಗೆ ಇದೆ ಆ ಆನಂದ? ಸದಾನಂದ ಪರಾತ್ಪರಃ ಹೇಗಿದೆ ಅಂದ್ರೆ ಆತ್ಮರಾಮಸ್ಯ ತಸ್ಯಾಸ್ತಿ. ಆತ್ಮರಾಮ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಅಂತರಂಗ ಶಕ್ತಿಯ ಕುರಿತಾಗಿ ಹೇಳ್ತಾ ಇದ್ದಾರೆ. ಈ ಆನಂದ ಹೇಗಿದೆ? ಆತ್ಮರಾಮನ ಹಾಗೆ ಅತೀಂದ್ರಿಯ ಆನಂದದಲ್ಲಿ ಅವನು ತೊಡಗಿದಾನೆ ಅಂತ ಹೇಳ್ತಾನೆ. ಅತೀಂದ್ರಿಯ ಆನಂದ ಅಂತಂದ್ರೆ ಅವನಿಗೆ ಯಾವುದೇ ಮೂಲದ ಅವಶ್ಯಕತೆ ಇಲ್ಲ ಆನಂದಕ್ಕಾಗಿ. ತನ್ನಲ್ಲೇನೆ ಸಂಪೂರ್ಣವಾಗಿ ಲೀನನಾಗಿದ್ದಾನೆ ಆನಂದವನ್ನ ಪಡೀಲಿಕ್ಕೆ. ಈಗ ನಮ್ಗೆ ಆನಂದ ಸಿಗ್ಬೇಕು ಅಂತಂದ್ರೆ ನಮ್ಮ ಒಳಗಡೆ ನಾವು ಆನಂದ ಪಡೋದಿಲ್ಲ. ಈಗ ನಾವು ಭಗವದ್ಗೀತೆ ಓದ್ತಾ ಇದ್ದೇವೆ, ಭಾಗವತ ಓದ್ತಾ ಇದ್ದೇವೆ, ಭಗವಂತನ ಲೀಲೆ ಕೇಳ್ತಾ ಇದ್ದೇವೆ ಅಂತ ನಮ್ಗೆ ಆನಂದ ಇದೆ. ಇಲ್ಲ ಅಂದ್ರೆ ಇದನ್ ಬಿಟ್ಟು ನಮ್ಗೆ ಬೇರೆ ರೀತಿಯಾದ ಆನಂದ ಸಿಗ್ಲಿಕ್ಕೆ ಸಾಧ್ಯನಾ? ಹೊರಗಡೆಯಿಂದ ನೋಡಿನೇ ನಾವು ಆನಂದವನ್ನ ಪಡ್ಕೊಳ್ಬೇಕು. ಬೇರೆ ನಮ್ಗೆ ಒಂದು ಆನಂದಕ್ಕೆ ಮೂಲ ಅನ್ನೋದಿದೆ, ಅವಶ್ಯಕತೆ ಇದೆ ನಮ್ಗೆ ಆನಂದ ಪಡಿಬೇಕು, ಸುಖ ಪಡ್ಬೇಕು ಅಂತಂದ್ರೆ. ಅಂದ್ರೆ ನಾವು ಸುಖ ಪಡ್ಲಿಕ್ಕೆ ಇರುವಂತಹ ಮೂಲಗಳು ಯಾವ್ಯಾವ್ದು?
ನಮ್ಮ ಮುಂದ್ಗಡೆ ಇರುವಂತ ವ್ಯಕ್ತಿಗಳಾಗಿರ್ಬಹುದು, ವಸ್ತುಗಳಾಗಿರ್ಬಹುದು, ಸನ್ನಿವೇಶಗಳಾಗಿರ್ಬಹುದು, ಸ್ಥಳಗಳಾಗಿರ್ಬಹುದು, ಇವೆಲ್ಲವನ್ನ ನಾವು ನೋಡಿದಾಗ ನಮ್ಗೆ ಅದರ ಆನಂದ ಸಿಗುತ್ತೆ. ಆದ್ರೆ ಭಗವಂತನದ್ ಹಾಗಲ್ಲ. ಅವನ್ಗೆ ಯಾವುದೇ ಆನಂದಕ್ಕೆ ಬೇರೆ ಮೂಲದ ಅವಶ್ಯಕತೆ ಇಲ್ಲ, ವಸ್ತುವಿನ ಅವಶ್ಯಕತೆ ಇಲ್ಲ, ವ್ಯಕ್ತಿಗಳ ಅವಶ್ಯಕತೆ ಇಲ್ಲ. ತನ್ನಲ್ಲೇ ತಾನು ಸಂಪೂರ್ಣವಾಗಿದ್ದಾನೆ. ಅದಕ್ಕೆ ಆತ್ಮಾರಾಮ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನಿಗೆ ಯಾವುದೇ ಆನಂದದ ಮೂಲ ಇಲ್ಲ, ಮೂಲ ಬೇಕಾಗಿಲ್ಲ. ಅವನೇ ಆನಂದದ ಮೂಲನಾಗಿದ್ದಾನೆ ಎಲ್ಲರಿಗೂ ಕೂಡ. ಹಾಗಾಗಿ ಅವನಿಗೆ ಬೇರೆ ಆನಂದದ ಮೂಲದ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಅತೀಂದ್ರಿಯವಾದಂತಹ ಆನಂದದಲ್ಲಿ ಅವನೇ ತೊಡಗಿದ್ದಾನೆ ಅಂತ ಹೇಳ್ತಾರೆ. ಯಾರ ಜೊತೆಗೆ ಅನ್ನೋದನ್ನ ಇಲ್ಲಿ ಕೆಳಗೆ ಹೇಳ್ತಾರೆ. ಪ್ರಕೃತ್ಯಾನ ಸಮಾಗಮಃ. ಯಾರ ಜೊತೆಗೆ ಅವನು ಆತ್ಮರಾಮನಾಗಿರುತ್ತಾನೆ ಅಂತಂದ್ರೆ, ಆತ್ಮಾರಾಮನಾಗಿರುವುದರಿಂದ ಪ್ರಕೃತಿಯ ಜೊತೆಗೆ ಅವನಿಗೆ ಯಾವುದೇ ಸಂಭವವಿಲ್ಲ. ಕ್ಷಮಿಸಿ, ಈ ಪ್ರಕೃತಿಯ ನ ಸಮಾಗಮಃ ಅಂದ್ರೆ ಪ್ರಕೃತಿಯ ಜೊತೆಗೆ ಏನಿದೆ, ಅವನು ಬಹಿರಂಗ ಶಕ್ತಿ ಏನೋ ಇದೆ, ಆತ್ಮರಾಮನಾಗಿದ್ದಾನೆ. ಮತ್ತೆ ಜೊತೆಗೆ ಅಂತರಂಗ ಶಕ್ತಿಯೂ ಕೂಡ ಇದೆ. ಹೀಗೆ ಅವನು ಜ್ಯೋತಿರ್ಮಯೋ ದೇವ ಆಗಿರೋದ್ರಿಂದ, ಸದಾನಂದ ಪರಾತ್ಪರ ಆಗಿರೋದ್ರಿಂದ, ಆತ್ಮರಾಮ ಆಗಿರೋದ್ರಿಂದ ಪ್ರಕೃತಿಯ ಜೊತೆಗೆ ಯಾವುದೇ ಅವನ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸಂಬಂಧ ಇಲ್ಲ? ಸೃಷ್ಟಿಗೆ ಎಲ್ಲ ಕಾರಣನಾಗಿದ್ರೆ ಅವನು ಕೂಡ ಸಂಬಂಧ ಆಗ್ಬೇಕಲ್ಲ. ಅಥವಾ ಕೃಷ್ಣನಾಗಿ ಅವತಾರವನ್ನ ಪಡೆದು ಬಂದಾಗ ಅವನು ಕೂಡ ಈ ಪ್ರಕೃತಿಯ ಜೊತೆಗೆ ಸಂಬಂಧ ಬರ್ಬೇಕಲ್ಲ, ಪ್ರಕೃತಿಯ ಜೊತೆಗೆ ಬೆರಿಬೇಕಲ್ಲ. ಅವಾಗ ಅವನ್ಗೆ ಮಹಾಮಾಯೆ ಪ್ರಭಾವ ಆಗುತ್ತಲ್ಲ ಅಂತ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ, ಅವನು ಯೋಗ ಮಾಯೆಯ ಶಕ್ತಿಯ ಅವನ ಹತ್ರ ಇರೋದ್ರಿಂದ ಅವನು ಕೇವಲ ಮಹಾಮಾಯೆಯನ್ನ ತನ್ನ ಒಂದು ದೃಷ್ಟಿಯಿಂದ ಏನ್ ಮಾಡ್ತಾನೆ, ಸೃಷ್ಟಿಯನ್ನ ಮಾಡ್ತಾನೆ. ಸೊ ಹೀಗೆ ಸೃಷ್ಟಿಯನ್ನ ಮಾಡೋದ್ರಿಂದ ಅವಳು ತನ್ನ ಕಾರ್ಯವನ್ನ ನಿರ್ವಹಿಸ್ತಾಳೆ. ಅದು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ. ಹೀಗೆ ಅವನಿಗೆ ಯಾವುದೇ ಈ ಪ್ರಕೃತಿಯ ಸಮಾಗಮ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಶ್ರೀಮದ್ ಭಾಗವತದಲ್ಲಿ ಇದರದ ಉಲ್ಲೇಖವನ್ನ ನಾವು ಕಾಣ್ತೇವೆ. ಸೃಷ್ಟಿಯ ಲೀಲೆಯ ವರ್ಣನೆಯ ಕುರಿತಾಗಿ ಬ್ರಹ್ಮನು ಹೇಳ್ತಾರೆ, ನಯತ್ರಯಾಮ ಕಿಂ ಉತಾಪರೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಭೌತಿಕ ಮಾಯೆಯ ಜೊತೆಗೆ ಭಗವಂತನಿಗೆ ಯಾವುದೇ ಸಂಪರ್ಕವಿಲ್ಲ. ಯಾಕೆ ಸಂಪರ್ಕವಿಲ್ಲ ಅಂತಂದ್ರೆ, ಭಗವಂತನಿಗೆ ಕೃಷ್ಣನಿಗೆ 2 ಮಾಯೆಗಳಿದೆ. ಅವನಿಂದಾನೇ ಸೃಷ್ಟಿಗೆ ಒಳಪಟ್ಟರು ಕೂಡ, ಈಗ ನಾನು ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಾನು ಅದನ್ನ ಮುಟ್ಬೇಕು, ಅದನ್ನ ಹಿಡಿಬೇಕು. ಸೊ ಹಿಡಿದಾಗ ತಾನೇ ಅದನ್ನ ನನಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದ್ರೆ ಅದನ್ನ ಅವನು ಮುಟ್ಟಿದಾಗ ತಾನೇ ಅದಕ್ಕೆ ಅವನ ಒಂದು ಆಕ್ಷನ್ ರಿಯಾಕ್ಷನ್ ಇದ್ದೇ ಇರುತ್ತಲ್ಲ ಅಂತ ಹೇಳಿದಾಗ ಅದಕ್ಕೆ ಇದು ಉತ್ತರ ಆಗ್ಬಹುದು. ಮಾಯೆಯಲ್ಲಿ 2 ವಿಧ, ಒಂದು ಯೋಗ ಮಾಯೆ ಅಂತ ಹೇಳ್ತೇವೆ, ಮಹಾಮಾಯೆ ಅಂತ ಹೇಳ್ತೇವೆ. ಈಗ ಯೋಗ ಮಾಯೆ ಬರುವಂತದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಇದಕ್ಕೆ ನಾವು ತ್ರಿಪಾದ ವಿಭೂತಿ ಅಂತ ಹೇಳ್ತೇವೆ. ಯಾಕೆ ತ್ರಿಪಾದ ವಿಭೂತಿ ಅಂತ ಹೇಳ್ತೇವೆ ಅಂದ್ರೆ, 4ರಲ್ಲಿ 1 ಭಾಗ, ತ್ರಿಪಾದ 3 ಪಾದ ಅಂದ್ರೆ 4ರ 3 ಭಾಗದಷ್ಟು ಇದೆ. ಮತ್ತೆ ಅದು ಶುದ್ಧ ಸತ್ವದಿಂದ ಕೂಡಿದೆ. ಮತ್ತೆ ಅದು ಯಾವುದೇ ಗುಣಗಳ ಪ್ರಭಾವ ಇಲ್ಲ, ತ್ರಿಗುಣಗಳ ಪ್ರಭಾವ ಅಲ್ಲಿ ಇಲ್ಲ. ಹಾಗಾಗಿ ಶುದ್ಧ ಸತ್ವ ಇದೆ. ಮತ್ತೆ ಮಹಾಮಾಯೆಯು ಕೂಡ ಮಹಾಮಾಯೆಯು ಅವನ ಶಕ್ತಿ ಆಗಿದ್ರು ಕೂಡ ಅದನ್ನ ಅವನ ನ ಸಮಾಗಮಃ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅವನು ಸಂಪರ್ಕವನ್ನ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಈ ಮಹಾಮಾಯೆ ಅನ್ನೋದು ಯಾವುದು ಭೌತಿಕ ಜಗತ್ತಿನಲ್ಲಿ ಇರುವಂತದ್ದು. ಮತ್ತೆ ಇದು ಏಕತ್ಪಾದ ವಿಭೂತಿ ಅಂತ ಹೇಳ್ತೇವೆ. ಅಂದ್ರೆ 4ರ 1 ಭಾಗ ಇದೆ ಅಂತ ಹೇಳ್ತೇವೆ. ಮತ್ತೆ ಇಲ್ಲಿ ಮಹಾಮಾಯೆಯಿಂದ ನಾವು ತ್ರಿಗುಣಗಳಿಗೆ ಒಳಪಟ್ಟಿದ್ದೇವೆ ಅಂತ. ತ್ರಿಗುಣಗಳ ಒಂದು ಮಿಶ್ರಣದಲ್ಲಿ ನಾವಿದ್ದೇವೆ. ಯಾರು ಕೂಡ ಒಂದೇ ಗುಣ ಇದ್ದೀರಿ ಅಂತ ಹೇಳಿಕ್ ಆಗಲ್ಲ. ನಾವು ಮಿಶ್ರಿತವಾದಂತಹ ಒಂದು ಗುಣವನ್ನ ಹೊಂದಿದ್ದೀವಿ. ಇದನ್ನ ನಾವು ಭಗವದ್ಗೀತೆಯಲ್ಲೂ ಕೂಡ 11ನೇ ಅಧ್ಯಾಯ 13ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಈ ಗುಣಗಳ ಕುರಿತಾಗಿ ಹೇಗೆ ಒಬ್ಬ ವ್ಯಕ್ತಿ ರಜೋದಲ್ಲಿ ಇರೋವನು ತಮೋಕ್ಕೆ ಇಳಿಬಹುದು, ತಮೋಕ್ಕೆ ಇದ್ದವನು ಸತ್ವಕ್ಕೂ ಏರಲಬಹುದು. ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ, ಒಬ್ಬ ವ್ಯಕ್ತಿಯಲ್ಲಿ 50% ಸತ್ವ ಇದ್ರೆ 20% ರಜೋ ಇರುತ್ತೆ, ಇನ್ನು ಉಳಿದು 30% ತಮೋ ಗುಣಗಳಿರುತ್ತೆ. ಹೀಗೆ ಮಿಶ್ರಿತವಾದಂತಹ ಗುಣಗಳು ನಮ್ದು. ಮತ್ತೆ ಯಾವಾಗ ಈ 3 ಗುಣಗಳು ಇರೋದಿಲ್ವೋ, ಅಂದ್ರೆ ರಜೋಗುಣ ತಮೋಗುಣದ ಒಂದು ಬೆರಕೆ ಇರೋದಿಲ್ವೋ, ಅದಕ್ಕೆ ಏನಂತ ಹೇಳ್ತೇವೆ, ಸತ್ವಗುಣ ಅಂತ ಹೇಳ್ತೇವೆ. ರಜೋಗುಣ ತಮೋಗುಣದ ಮಿಶ್ರಣ ಯಾವಾಗ ಇರೋದಿಲ್ವೋ, ಪರ್ಸೆಂಟೇಜ್ ನಿಲ್ಲಾಗಿರುತ್ತೋ, ಅದಕ್ಕೆ ಸತ್ವಗುಣ. ಆ ಸತ್ವಗುಣ ಶುದ್ಧ ಸತ್ವಗುಣ ಗುಣಕ್ಕೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ, ಶುದ್ಧ ಸತ್ವಗುಣಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗೆ ಈ ಒಂದು ಇದರಲ್ಲಿ ಶ್ಲೋಕದಲ್ಲಿ ಇದರ ಕುರಿತಾಗಿ ಹೇಳ್ತಾರೆ.
ಇನ್ನು ತುಂಬಾ ವಿವರಣೆ ಕೊಡಬಹುದು, ಆದ್ರೆ ಸಮಯದ ಅಭಾವದಿಂದ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಇನ್ನೊಂದು ನಾವು ತಿಳ್ಕೊಳ್ಬಹುದು, ಈಗ ಯೋಗ ಮಾಯೆ ಮಹಾಮಾಯೆ ಭಗವಂತನ ಶಕ್ತಿ ಆದ್ರೂ ಕೂಡ ಹೇಗೆ ಭಿನ್ನ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಹೇಗೆ ಒಂದೇ, ವಾಟ್ ಆರ್ ದ ಸಿಮಿಲಾರಿಟೀಸ್ ಬಿಟ್ವೀನ್ ದೀಸ್ ಟು ಅಂಡ್ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದೀಸ್ ಟು, ವ್ಯತ್ಯಾಸ ಏನು ಇವುಗಳ ಮಧ್ಯೆ, ಮತ್ತೆ ಸಮಾನತೆ ಏನು ಇವುಗಳ ಮಧ್ಯೆ. ಯೋಗ ಮಾಯೆ ಮಹಾಮಾಯೆ ಎರಡು ಒಂದೇ, ಬೇರೆ ಅಲ್ಲ. ಯಾಕಂದ್ರೆ ಯೋಗ ಮಾಯೆ ಆಧ್ಯಾತ್ಮಿಕ ಲೋಕದಲ್ಲಿದೆ, ಅದು ಕೂಡ ಕೆಲಸ ಮಾಡುತ್ತೆ. ಹೇಗೆ ಸಚ್ಚಿತ್ ಆನಂದ ರೂಪದಿಂದ ಕೆಲಸ ಮಾಡುತ್ತೆ. ಹೀಗೆ ಆ ಆಧ್ಯಾತ್ಮಿಕ ಲೋಕದ ನೆರಳು ಏನಿದೆಯೋ ಅದೇ ಮಹಾಮಾಯೆ. ಅಲ್ಲಿ ಏನು ಸಚ್ಚಿತ್ ಆನಂದ ಒಂದು ಚಟುವಟಿಕೆ ನಡೆಯುತ್ತೋ ಅದೇ ಚಟುವಟಿಕೆಗಳು ಕೂಡ ಇಲ್ಲಿ ಇದೆ. ಎಲ್ಲಿ? ಭೌತಿಕ ಜಗತ್ತಿನಲ್ಲಿ, ಮಹಾಮಾಯೆಯ ರೂಪದಲ್ಲಿ. ಆದ್ರೆ ಇದು ಕ್ಷಣಿಕವಾದದ್ದು, ಅದು ಶಾಶ್ವತವಾದದ್ದು ಅಂತ. ಇದನ್ನ ನಾವು ಅದು ಊರ್ಧ್ವ ಮೂಲ ಮದೋ ಶಾಖಂ ಅಂತ ಹೇಳ್ತೇವೆ ನಾವು ಇಲ್ಲಿ. ಒಂದು ಅಶ್ವತ್ಥ ವೃಕ್ಷದ ಒಂದು ಉದಾಹರಣೆಯನ್ನ ನಾವು ನೋಡಿದ್ದೇವೆ, ಹೇಗೆ ನೆರಳಿನ ರೂಪದಲ್ಲಿ ಇದೆ ಅಂತ. ಹೀಗೆ ಆ ಯೋಗ ಮಾಯೆ ಆಧ್ಯಾತ್ಮಿಕ ಲೋಕದಲ್ಲಿದೆ, ಅದರ ಒಂದು ನೆರಳು ಏನಿದೆ ಈ ಭೌತಿಕ ಲೋಕದಲ್ಲಿ ಕೆಲಸ ಮಾಡುತ್ತೆ ಅಂತ. ಮತ್ತೆ ಇದಕ್ಕೆ ಶ್ರೀಲ ಪ್ರಭುಪಾದವರು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಈ ವಿದ್ಯುತ್ ಶಕ್ತಿ, ಒಂದೇ ವಿದ್ಯುತ್ ಶಕ್ತಿ ಹೇಗೆ ಬೇರೆ ಬೇರೆ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಹಾಗೇನೆ ಈಗ ಭಗವಂತನ ಶಕ್ತಿಯೇ ಮಹಾಮಾಯೆ ಯೋಗಮಾಯೆ ಆದ್ರೆ ಹಾಗೇನೆ ಕಾರ್ಯನಿರ್ವಹಿಸುತ್ತೆ. ಈಗ ಉದಾಹರಣೆಗೆ ಅಪೋಸಿಟ್ ಅಂತ ಹೇಳ್ತೇವೆ. ಈಗ ನೀರ್ ಬಾಯ್ಲ್ ಮಾಡೋ ಇದು ಹೀಟರ್ ಅಂತ ಇಟ್ಕೊಳ್ಳಿ, ಅಥವಾ ರೆಫ್ರಿಜರೇಟರ್, ಕೂಲ್ ಮಾಡುವಂತಹ ಒಂದು ರೆಫ್ರಿಜರೇಟರ್ ಅಂತ ಇಟ್ಕೊಳ್ಳಿ. ಅದೇ ವಿದ್ಯುತ್ ಶಕ್ತಿ, ಎಲ್ಲಿ ಇರುವಂತಹ ಹರಿಯುವಂತಹ ಕರೆಂಟ್ ಒಂದೇ ಆಗಿದೆ. ಅದು ಹೀಟರ್ಗೆ ಹೋದ್ರೆ ಹೀಟ್ ಆಗುತ್ತೆ ವಾಟರು, ಅದೇ ಕೂಲರ್ಗೆ ಹೋದ್ರೆ ವಾಟರ್ ಕೂಲ್ ಆಗುತ್ತೆ. ಅಂದ್ರೆ ಅಪೋಸಿಟ್ ಆಗತ್ತೆ, ಒಂದೇ ಇದು. ಹಾಗೇನೆ ಭಗವಂತನ ಒಂದು ಶಕ್ತಿ ಆಧ್ಯಾತ್ಮಿಕ ಲೋಕದಲ್ಲಿ ಹೋದಾಗ ಅದು ಯೋಗಮಾಯೆ ಆಗುತ್ತೆ, ಭೌತಿಕ ಜಗತ್ತಿನಲ್ಲಿ ಬಂದಾಗ ಅದು ಮಹಾಮಾಯೆ ಆಗುತ್ತೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಆದ್ರೆ ಮಹಾಮಾಯೆ ಅನ್ನುವಂಥದ್ದು ಜಡ, ಅದಕ್ಕಾಗಿ ಇಲ್ಲಿ ಇದು ಅಶಾಶ್ವತವಾದದ್ದು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಮಾತಾಜಿ, ತಟಸ್ಥ ಶಕ್ತಿನೂ ಆಧ್ಯಾತ್ಮಿಕ ಲೋಕದಲ್ಲಿ ಇದೆಯಾ? ತಟಸ್ಥ ಶಕ್ತಿ ಇಲ್ಲ, ಆಧ್ಯಾತ್ಮಿಕ ಲೋಕದಲ್ಲಿ ಬರಲ್ಲ ಅದು. ಅದು ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಂತ ಹೇಳ್ತೇವೆ ನಾವು. ಆಧ್ಯಾತ್ಮಿಕ ಶಕ್ತಿ ಇದು ಬೇರೆ, ಅಂತರಂಗ ಶಕ್ತಿಯೇ ಬೇರೆ. ಆಧ್ಯಾತ್ಮಿಕ ಮತ್ತೆ ಅಂತರಂಗ ಇವುಗಳ ಮಧ್ಯೆ ಇರುವಂತದ್ದು ಇದು ತಟಸ್ಥ ಶಕ್ತಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಮಾಡೋಣ ಅಂತ ಐತೆ, ಬಟ್ ಫಾಸ್ಟ್ ಹೋಗೋದು ಬೇಡ. ಈಗ ನಾನು ಆಕ್ಚುಲಿ ಫಾಸ್ಟ್ ಆಗಿ ಮೂವ್ ಆದೆ. ಇವತ್ತು ಶುಕ್ರವಾರದವರೆಗೆ ಮಾತ್ರ ನಾವು ಇದನ್ನ ತಗೊಳ್ಬೇಕು. ಮೇ ಬಿ ಮೀಟಿಂಗ್ ಇದೆ ಅನ್ಸುತ್ತೆ. ಮಾತಾಜಿಯವರು ತಿಳಿಸಿದ್ರು ಮೀಟಿಂಗ್ ಇದೆ ಅಂತ. ಓಕೆ ಓಕೆ, ಯಾರಿಗಾದ್ರೂ ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೆ ಧನ್ಯವಾದಗಳು. ಇವತ್ತಿನ ತರಗತಿಯ ಕುರಿತಾಗಿ ಮತ್ತೆ ನಾನು ನಾಳೆಗೆ ಚರ್ಚೆ ಮಾಡ್ತೇನೆ. ನನಗೆ ಗೊತ್ತಿದ್ದಷ್ಟು ನಾನು ಇದ್ರ ಬಗ್ಗೆ ನಿಮ್ಗೆ ತಿಳಿಸಿದ್ದೀನಿ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚುವರಿ ಗೊತ್ತಿದ್ರೆ ನೀವು ಆಡ್ ಮಾಡಬಹುದು ವಿಷಯಗಳನ್ನ. ಧನ್ಯವಾದಗಳು ಎಲ್ರಿಗೂ ಕೂಡ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಧನ್ಯವಾದ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ನಿತ್ಯ ಮಾತಾಜಿ. ಮಾತಾಜಿ ಏನು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅದಕ್ಕೆ ಬ್ರಹ್ಮ ಸಂಹಿತೆ ಮಾಮೂಲಿ ಹೇಳ್ತಾರಲ್ಲ, ಅದೇ ಬೇರೆ ಶ್ಲೋಕಗಳು, ಇದೇ ಬೇರೆ ಅಲ್ವಾ ಮಾತಾಜಿ? ಹೌದು ಹೌದು, ಅಲ್ಲಿ ಕೇವಲ ನಾವು 29 ಶ್ಲೋಕಗಳನ್ನ ಕೇಳ್ತೇವೆ. ಹಾ ಹಾ, ಅದೇ ಬೇರೆ ಅಲ್ಲ ಮಾತಾಜಿ? ಇಲ್ಲ, ಇದ್ರಲ್ಲೇ ಇದೆ, ಅದು ಮುಂದ್ಗಡೆ ಬರುತ್ತೆ. ಇದ್ರಲ್ಲಿಂದ ಆಯ್ಕೊಂಡಿರುವಂತದ್ದು ಕೇವಲ 29 ಶ್ಲೋಕಗಳಿದೆ ಅದರಲ್ಲಿ. ಸರಿ ಸರಿ, ಇದ್ರಲ್ಲಿ ಇನ್ನ ಜಾಸ್ತಿ ಇದೆ. ಹೌದು, ಬೈಟ ಇದ್ರಲ್ಲಿ ಜಾಸ್ತಿ ಇದೆ ಮಾತಾಜಿ. ಹಾ ಸರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದರಲ್ಲಿ ನಾವು 62 ಶ್ಲೋಕಗಳನ್ನ ನಾವು ನೋಡ್ತೇವೆ. 62 ಶ್ಲೋಕಗಳಿದೆ. ಮೀಟಿಂಗ್ ಎಂಡ್ ಮಾಡ್ತೀನಿ. ಆಯ್ತು. ಹರೇ ಕೃಷ್ಣ. ಆಯ್ತು ಮಾತಾಜಿ.